वनचारी यमुना तीरा वनचारी जयुराध माधव कुंज विहारी जयुराध माधव कुंज विहारी। हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान सहगण ललिता श्री विशाखान्वितांश। हे कृष्णा करुणा सिंधु दीनबंधो जगत्पते गोपीशा गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ. ಅಂದ್ರೆ ದೈವಿ ಗುಣ ಮತ್ತೆ ಆಸುರಿ ಸ್ವಭಾವಗಳ ಬಗ್ಗೆ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಳ್ಕಿದೀವಿ. ನಿನ್ನೆ ನಾವು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅನ್ನೋದನ್ನ ನೋಡಿದ್ವಿ. ಅಲ್ಲಿ ನಾವು ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ ಅಂತಂದ್ರೆ, ಅಲ್ಲಿ ಮೊದಲಿಗೆ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿನ ಬಗ್ಗೆ ತಿಳ್ಕೊಂಡ್ವಿ. ಈ ಭೌತಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಅಂತ ತಿಳ್ಕೊಂಡ್ವಿ. ನಂತರ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಅದು ಸ್ವಯಂ ಪ್ರಭೆಯಿಂದ ಕೂಡಿದೆ. ಭಗವಂತ ಸದಾ ಅವನು ಅಲ್ಲಿ ನೆಲೆಸಿರ್ತಾನೆ. ಈ ಭೌತಿಕ ಜಗತ್ತು ಅದು ಒಂದು ಜಟಿಲವಾದ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ರು. ಅದನ್ನ ನಾವು ವೈರಾಗ್ಯ ಅನ್ನುವಂತಹ ಶಸ್ತ್ರದಿಂದ ಅದನ್ನ ನಾವು ಕಡಿದು ಹಾಕ್ಬೇಕು. ಅಂದ್ರೆ ಆ ಭೌತಿಕ ಜಗತ್ತಿನಲ್ಲಿ ನಾವು ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು. ನಂತರ ಅದೇ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕು. ನಂತರ ಆಧ್ಯಾತ್ಮಿಕ ಜಗತ್ತು ಹೇಗಿದೆ, ಅಲ್ಲಿಗೆ ನಾವು ಹೇಗೆ ಹೋಗ್ಬೋದು, ಅಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ನಂತರ ಆ ರೀತಿ ಭಗವಂತನ ಧಾಮಕ್ಕೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ಏನೆಲ್ಲ ಗುಣಗಳು ಇರ್ಬೇಕು ಅನ್ನೋದನ್ನೆಲ್ಲ ನಾವು ನಿನ್ನೆ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಹರಿ ಕೃಷ್ಣ. ಮತ್ತೆ ಏನೆಲ್ಲ ತಿಳ್ಕೊಂಡ್ವಿ, ಯಾರಿಗಾದ್ರೂ ನೆನಪಿದ್ರೆ ಹೇಳ್ತೀರಾ? ಭಗವಂತ, ನಾವೆಷ್ಟು ಭಗವಂತನ ಮೇಲೆ ಅವಲಂಬಿತರಾಗಿದ್ದೀವಿ ಅಂದ್ರೆ, ಭಗವಂತ ಎಲ್ಲ ಬ್ರಹ್ಮಾಂಡಗಳನ್ನು ಅದರ ಜಾಗದಲ್ಲಿ ಹೇಗೆ ಅವನು ಇರಿಸಿದ್ದಾನೆ ಅನ್ನುವಂಥದ್ದು. ನಂತರ ನಮಗೆ ಬೇಕಾಗುವ ಎಲ್ಲವನ್ನು ಗಾಳಿ ಬೆಳಕು ನೀರು ಆಹಾರ ಪ್ರತಿಯೊಂದು ಕೂಡ ಭಗವಂತನೇ ಒದಗಿಸ್ತಾನೆ. ಸೂರ್ಯ ಚಂದ್ರನಾಗಿ ಅವನು ಹೇಗೆ ಸಹಾಯ ಮಾಡ್ತಾನೆ. ನಂತರ ನಾವು ಏನು ಊಟ ಮಾಡ್ತೀವಿ ಅದನ್ನ ಜೀರ್ಣ ಮಾಡೋದಕ್ಕೂ ಕೂಡ ಭಗವಂತನ
ಒಂದು ಅಗ್ನಿ ಜಠರಾಗ್ನಿ ನಮ್ಗೆ ಅವಶ್ಯಕ ಅನ್ನೋದನ್ನ ನೋಡಿದ್ವಿ. ನಂತರ ಭಗವಂತ ಹೀಗೆ ಪ್ರತಿಯೊಂದು ರೀತಿಯಲ್ಲೂ ನಮಗೆ ಸದಾ ನಮಗೆ ಸಹಾಯ ಮಾಡ್ತಾ ಇರ್ತಾನೆ. ನಮಗೆ ಬರುವಂತಹ ನೆನಪು, ಜ್ಞಾನ, ಸ್ಮರಣೆ ಅಥವಾ ಮರೆವು ಎಲ್ಲವೂ ಕೂಡ ಭಗವಂತನಿಂದಲೇ ಬರುತ್ತೆ. ಮತ್ತೆ ಭಗವಂತ ಹೇಗೆ ಎಲ್ಲದಕ್ಕೂ ಮೂಲ, ವೇದಗಳನ್ನ ಕೊಟ್ಟಿದ್ದು ಅವನೇ. ಮತ್ತೆ ಅದರ ಮೂಲ ಏನು ಸಾರಾಂಶ ಅಂದ್ರೆ ಅದು ಕೂಡ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇ ಅದರ ಮೂಲ ಸಾರಾಂಶ ಅಂತೆಲ್ಲ ನಾವು ನಿನ್ನೆಯ ಅಧ್ಯಾಯದಲ್ಲಿ ತಿಳ್ಕೊಂಡಿದೀವಿ. ಈಗ ಇವತ್ತಿನ ಅಧ್ಯಾಯದಲ್ಲಿ ನಾವು ದೈವಿ ಗುಣ ಮತ್ತೆ ಆಸುರಿಗಳ ಗುಣಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದೀವಿ. ರಾಧಾ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಮಾತಾಜಿ ಶ್ಲೋಕಗಳು ಓದ್ತೀರಾ? ಓದ್ತೀನಿ ಮಾತಾಜಿ. ಮೊದಲ 3 ಶ್ಲೋಕ ಮಾತಾಜಿ. ಶ್ರೀ ಭಗವಾನ್ ಉವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಧೀರಾ ಚಾಪಲಂ ತೇಜಃ ಕ್ಷಮಾ ಧೃತಿ ಶೌಚಂ ದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. 4ನೇದು ಮಾತಾಜಿ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಾಂ ಅಸೂರಿಂ. 5ನೇದು ಮಾತಾಜಿ. ದೈವಿ ಸಂಪದ್ವಿ ಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾ ಶುಚ ಸಂಪದಂ ದೈವಿಂ ಅಭಿಜಾತೋಸಿ ಪಾಂಡವ. 6ನೇದು ಮಾತಾಜಿ. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. 7ನೇದು ಮಾತಾಜಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನ ನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. 8ನೇದು ಮಾತಾಜಿ. ಅಸತ್ಯಂ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. 9ನೇದು ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನಲ್ಪ ಬುದ್ಧಯ ಪ್ರಭುವಂತ್ಯುಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತಾಃ. 10ನೇದು ಮಾತಾಜಿ. ಕಾಮಮಾಶ್ರಿತ್ಯ ದುಷ್ಟೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹನ್ ಪ್ರವರ್ತಂತೆ ಶುಚಿವೃತಾಃ. 11 ಮತ್ತೆ 12 ಮಾತಾಜಿ. ಚಿಂತಾಮ ಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದೀತಿ ನಿಶ್ಚಿತಾಃ ಆಶಾಪಾಶಾಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಇಹಂತೆ ಕಾಮಭೋಗಾರ್ಥ ಮನ್ಯ ಏನಾರ್ಥ ಸಂಜಯನ್. 13, 14, 15 ಮಾತಾಜಿ. ಇದಮದ್ಯ ಮಯಾ ಲಬ್ಧಮಿಮಂ ಪ್ರಾಪ್ಸ್ಯೈ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಆಸೌ ಮಯಾ ಹತ ಶತ್ರುರ್ಹ ನಿಶ್ಚೈ ಚಾಪರಾನಪಿ ಈಶ್ವರೋ ಅಹಂ ಭೋಗಿ ಸಿದ್ಧೋ ಅಹಂ ಬಲವಾನ್ ಸುಖೀ ಆಢ್ಯೋ ಅಭಿಜಾನವಾನಸ್ಮಿ ಕ್ರೋ ಅನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ಧಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. 16 ಮಾತಾಜಿ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. 18 ಮಾತಾಜಿ. ಸಂಶ್ರಿತಾಃ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯ ಸೂಯಕಾಃ. 19 ಮಾತಾಜಿ.
तानहं द्विषतः क्रूरान् संसारेषु नराधमन् श्रीपाम्याजश्रमशुभानासुरीष्वेष योनिषु 20 ಮಾತಾಜಿ. आसुरीं योनिमापन्न मूढ जन्मनि जन्मनि माम प्राप्तैव कौन्तेय ततो यान्त्यधमां गतिम् 21 ಮಾತಾಜಿ. त्रिविधं नरकस्येद्यं द्वारं नाशनमात्मनः कामक्रोधास्तथा लोभास्तस्मादेतत्त्रयं त्यजेत् 22 ಮಾತಾಜಿ. एतैर्विमुक्त कौन्तेय तमोद्वारैस्त्रिभिन्नरः अचरात्यात्मनः श्रेयस्ततो याति परां गतिम् 23 ಮಾತಾಜಿ. या शास्त्रविधिमुत्सृज्य वर्तते कामकारतः न सा सिद्धिमावाप्नोति न सुखं न परां गतिम् 24 ಮಾತಾಜಿ. तस्माच्छास्त्रं प्रमाणं ते कार्यकार्याव्यवस्थितौ ज्ञात्वा शास्त्रविधानोक्तं कर्म कर्तुमिहार्हसि ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಧ್ಯಾಯ 16 ದೈವಾಸುರ ಸಂಪತ್ ವಿಭಾಗ ಯೋಗ. ದೈವಿ ಮತ್ತು ಆಸುರಿ ಸ್ವಭಾವಗಳು. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ದೈವಿ ಗುಣಗಳು ಮತ್ತು ಆಸುರಿ ಗುಣಗಳು ಅಂದ್ರೆ ಏನು, ಅವೆರಡಕ್ಕೂ ಏನ್ ವ್ಯತ್ಯಾಸ ಅಂತ? ಹರೇ ಕೃಷ್ಣ. ದೈವಿ ಗುಣಗಳೆಲ್ಲ ಉತ್ತಮವಾದ ಗುಣಗಳು, ಭಗವಂತನಲ್ಲಿರುವಂತಹ ಸಾಮಾನ್ಯ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವವರು ದೈವಿ ಗುಣಗಳು. ಮತ್ತೆ ಆಸುರಿ ಗುಣಗಳ ಕ್ರೂರತನ, ಮೋಸ, ಲಂಪಟ, ಅದೆಲ್ಲ ಕ್ರೂರತನದ ಗುಣವನ್ನು ಹೊಂದಿದ್ದವರೆಲ್ಲರೂ ಅಸುರಿಗಳು. ಧನ್ಯವಾದಗಳು ಮಾತಾಜಿ. ದೈವಿ ಗುಣಗಳು ಅಂತಂದ್ರೆ ಯಾರು ದೇವತೆಗಳು ಮತ್ತು ಯಾರು ಅಸುರರು ಅಂತಂದ್ರೆ, ದೇವತೆಗಳು ಯಾವಾಗ್ಲೂ ಭಗವಂತನ ಒಂದು ಅಪ್ಪಣೆ ಮೇರೆಗೆ ವರ್ತಿಸುವಂತವ್ರು. ಭಗವಂತ ಏನ್ ಇಚ್ಛಿಸ್ತಾನೆ ಆ ರೀತಿ ಯಾರು ವರ್ತನೆ ಮಾಡ್ತಾರೆ ಅವರನ್ನ ದೇವತೆಗಳು ಅಥವಾ ದೈವಿ ಗುಣ ಸಂಪನ್ನರು ಅಂತ ಹೇಳ್ತಾರೆ. ಯಾರು ಭಗವಂತನ ಒಂದು ಆಜ್ಞೆಗೆ ವಿರುದ್ಧವಾಗಿ ಹೋಗ್ತಾರೆ ಅವರನ್ನೆಲ್ಲ ಆಸುರಿ ಗುಣದವರು ಅಂತ ಕರೀತಾರೆ. ಆಸುರಿ ಗುಣದವರಲ್ಲಿ ಎಲ್ಲ ಬೇಡದ ಗುಣಗಳು ಅಂದ್ರೆ ಅರಿಷಡ್ ವರ್ಗಗಳು ಅವರಲ್ಲಿ ಇರುತ್ತೆ. ಮತ್ತೆ ಇಲ್ಲಿ ಅದನ್ನ ಸಂಪತ್ತು ಅಂತ ಕರೀತಾ ಇದ್ದಾರೆ. ಸಂಪತ್ತು ಅಂತಂದ್ರೆ ಯಾಕೆ ದೈವಾಸುರ ಸಂಪತ್ ವಿಭಾಗ ಅಂದ್ರೆ ಸಂಪತ್ತು ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ, ಈಗ ನಾವು ಹುಟ್ಟುವಾಗ ಏನನ್ನು ತಗೊಂಡ್ ಬರ್ಲಿಲ್ಲ, ಸಾಯುವಾಗ ಏನನ್ನು ತಗೊಂಡು ಹೋಗೋದಿಲ್ಲ ಅಂತ ಸಾಧಾರಣವಾಗಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನಾವು ಏನನ್ನಾದ್ರೂ ತಗೊಂಡ್ ಬರ್ತೀವ ಅಥವಾ ತಗೊಂಡ್ ಹೋಗ್ತೀವ? ಹರೇ ಕೃಷ್ಣ. ನಾವು ಸಾಯುವಾಗ ಏನನ್ನಾದ್ರೂ ತಗೊಂಡ್ ಹೋಗ್ತೀವ? ಸಾಯುವಾಗ ನಾವು ಮಾಡಿದ ಪುಣ್ಯ ಪಾಪಗಳನ್ನ ತಗೊಂಡು ಹೋಗ್ತೀವಿ ಮಾತಾಜಿ. ಹೌದು ಮಾತಾಜಿ. ನಾವು ಏನು ಪಾಪ ಪುಣ್ಯಗಳ ಒಂದು ಸಂಪತ್ತನ್ನ ಕೂಡಿಟ್ಟಿರ್ತೀವಿ ಅದನ್ನ ನಾವು ತಗೊಂಡೋಗ್ತೀವಿ. ಅಂದ್ರೆ ಇಲ್ಲಿ ಇದನ್ನ ಸಂಪತ್ತು ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಹಣ ಸಂಪಾದನೆ ಮಾಡಿದ್ರೆ ಭೌತಿಕವಾಗಿ ಅದನ್ನ ನಾವು ತಗೊಂಡೋಗೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಈ ಗುಣಗಳಿಂದ ನಾವು ಏನು ಪುಣ್ಯ ಪಾಪಗಳನ್ನ ಸಂಪಾದನೆ ಮಾಡಿರ್ತೀವಿ ಅದನ್ನ ನಾವು ತಗೊಂಡೋಗ್ತೀವಿ. ಆದ ಕಾರಣ ಇದನ್ನ ಸಂಪತ್ತು ಅಂತ ಹೇಳ್ತಾ ಇದಾರೆ. ನಿಜವಾದ ಸಂಪತ್ತು, ಭೌತಿಕ ಸಂಪತ್ತು ಅನ್ನುವಂಥದ್ದು ಅದು ಅಶಾಶ್ವತ. ಆದ್ರೆ ಈ ಗುಣಗಳು ಅನ್ನುವಂಥದ್ದು ಅದು ನಿಜವಾದ ಸಂಪತ್ತು. ಅದು ನಮ್ಮ ಜೊತೆಯಲ್ಲಿ ಮುಂದಿನ ದೇಹಕ್ಕೆ ನಾವು ಹೋದಾಗ ಅವು ನಮ್ಮ ಜೊತೆಲಿ ಬರ್ತವೆ. ಆದ ಕಾರಣ ಇಲ್ಲಿ ಅದನ್ನ ಸಂಪತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಾವು ಆ ರೀತಿ ಗುಣಗಳು ಹೊಂದಿರುವಂತ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಮೊದಲನೇದಾಗಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ದೈವಿ ಗುಣಗಳನ್ನ ಹೊಂದಿದ್ದಾರೆ ಅವರಲ್ಲಿ ಏನೆಲ್ಲ ಗುಣಗಳು ವಿಶೇಷತೆಗಳು ಇರುತ್ತೆ ಅನ್ನೋದನ್ನ ಇಲ್ಲಿ 26 ದೈವಿ ಗುಣಗಳ ಬಗ್ಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಅಭಯಂ ಸತ್ವಂ ಸಂಶುದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ ತ್ಯಾಗ ಶಾಂತಿರ್ ಅಪೈಶುನಂ ದಯಾ ಭೂತೇಷು ಅಲೋಲುಪತ್ವಂ
ಮಾರ್ದವಂ ಹೀರ ಅಚಪ ಅಚಾಪ್ ಅಚಾಪಲಂ ತೇಜಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಃ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ಯಾವ್ದೆಲ್ಲ ಒಂದು ದೈವಿ ಗುಣಗಳು ಅಂತ ಈ 3 ಶ್ಲೋಕಗಳಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಯಾವುದು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ದೈವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶಜನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತನಾಗಿರುವುದು. ಈ ಎಲ್ಲ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಯಾರು ಭಗವಂತನ ಭಕ್ತರಿರ್ತಾರೆ, ಯಾರು ದೈವಿ ಗುಣ ಸಂಪನ್ನರಾಗಿರ್ತಾರೆ, ಅವರಲ್ಲಿ ಈ 26 ಗುಣಗಳು ಇರುತ್ತೆ ಅಂತ ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅದರಲ್ಲಿ ನಾವು ನೋಡ್ತೀವಿ, ಇದೆಲ್ಲವನ್ನು ಕೂಡ ನಾವು ಭಗವಂತ ಈ ವರ್ಣಾಶ್ರಮ ಧರ್ಮ ಏನು ವೇದಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅದರಲ್ಲಿ ಅವನು ಪರಮಾತ್ಮ ಹೇಳ್ತಾನೆ. ಅಂದ್ರೆ ಆ ಈ ಗುಣಗಳನ್ನ ನಾವು ಆ ವರ್ಣಾಶ್ರಮ ಧರ್ಮವನ್ನ ಯಾರು ಅನುಸರಣೆ ಮಾಡ್ತಾರೆ ಅವರಲ್ಲಿ ನಾವು ಕಾಣೋದಕ್ಕೂ ಕೂಡ ಸಿಗುತ್ತೆ. ಮೊದಲಿಗೆ ಅಭಯ. ಅಭಯ ಅಂತಂದ್ರೆ ವರ್ಣಾಶ್ರಮದಲ್ಲಿ ಯಾರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ ಅವರು ಅಭಯವನ್ನ ಹೊಂದಿರ್ಬೇಕು. ಅಭಯ ಇಲ್ದಿದ್ರೆ ಅವರು ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವತ್ತೂ ಕೂಡ ಸನ್ಯಾಸಿಗಳಾದವರು ಮುಂದೆ ನಾನು ಏನಾಗ್ತೀವಿ, ಮುಂದೆ ನನ್ನ ಪರಿಸ್ಥಿತಿ ಏನು, ಆ ರೀತಿ ಯೋಚನೆ ಮಾಡೋದಿಲ್ಲ. ಯಾರು ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಾರೆ ಅವರು ಭಗವಂತನ ಮಕ್ಕಳು. ನಾವು ಭಗವಂತ ನಮಗೆ ಕಾಲಕ್ಕೆ ಏನು ಬೇಕು ಅದನ್ನ ಒದಗಿಸ್ತಾನೆ ಅಂತ ಹೇಳಿ ಅವರಿಗೆ ಹೆದರಿಕೆ ಅನ್ನೋದು ಇರೋದಿಲ್ಲ. ಮತ್ತೆ ಅಸ್ತಿತ್ವದ ಶುದ್ಧಿ ಅಂತಂದ್ರೆ ಇದು ಕೂಡ ಅವರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಅಂದ್ರೆ ಅಸ್ತಿತ್ವದ ಶುದ್ಧಿ ಅಂದ್ರೆ ಈ ಸನ್ಯಾಸ ಸ್ವೀಕಾರ ಮಾಡುವಂತವ್ರು ಅವರು ಯಾವಾಗ್ಲೂ ಕೂಡ ಹೆಂಗಸರಿಂದ ದೂರ ಇರ್ತಾರೆ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಅದನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅಂದ್ರೆ ಅವರು ಯಾವತ್ತೂ ಕೂಡ ಏಕಾಂತದಲ್ಲಿ ಸ್ತ್ರೀಯರ ಜೊತೆ ಮಾತನಾಡುವುದನ್ನ ನಿಷಿದ್ಧ ಮಾಡಿದ್ರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾವತ್ತೂ ಸ್ತ್ರೀಯರ ಜೊತೆ ಮಾತನಾಡ್ತಾನೆ ಇರ್ಲಿಲ್ಲ ಅಂತ ಹೇಳ್ಬೇಕು. ಹೀಗೆ ಅಸ್ತಿತ್ವದ ಶುದ್ಧಿ ಅವರಲ್ಲಿ ಆ ಒಂದು ಆತ್ಮ ಸಂಯಮ ಅನ್ನೋದು ಇರಬೇಕು. ಮತ್ತೆ ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಈ ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಇದು ಬ್ರಹ್ಮಚಾರಿಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಚಾರಿಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗುರುಕುಲಕ್ಕೆ ಹೋಗ್ತಾರೆ, ಗುರುವಿನ ಆಶ್ರಯ ಪಡಿತಾರೆ. ನಂತರ ಅಲ್ಲಿ ಈ ಜ್ಞಾನವನ್ನ ಅಂದ್ರೆ ಅವರು ಇಡೀ ವೇದಗಳ ಜ್ಞಾನವನ್ನ ಅವರು ತಿಳ್ಕೊತಾರೆ. ಮತ್ತೆ ದಾನ ಕೊಡುವಂಥದ್ದು ಅಂತಂದ್ರೆ ಅದು ಗೃಹಸ್ಥರಿಗೆ ಹೇಳಿರುವಂಥದ್ದು. ಗೃಹಸ್ಥರು ಅಂದ್ರೆ ಈಗ ಬ್ರಹ್ಮಚಾರಿ ಇರ್ಬೋದು, ಅಥವಾ ಸನ್ಯಾಸಿ ಇರ್ಬೋದು, ಅಥವಾ ವಾನಪ್ರಸ್ಥ, ಈ ಒಂದು ವರ್ಗಕ್ಕೆ ಸೇರಿದವರು ಅವರು ಯಾವುದೇ ರೀತಿ ಹಣ ಸಂಚಯ ಮಾಡೋದಿಲ್ಲ, ಅಂದ್ರೆ ಹಣ ಸಂಪಾದನೆ ಮಾಡೋದಿಲ್ಲ. ಆದ ಕಾರಣ ಅವರನ್ನ ಹೊರತುಪಡಿಸಿ ಈ ಗೃಹಸ್ಥರು ಮಾತ್ರನೇ ಹಣವನ್ನ ಗಳಿಸುವ ಕೆಲಸವನ್ನ ಮಾಡ್ತಿರ್ತಾರೆ. ಆದ ಕಾರಣ ಇವರು ಉಳಿದ 3 ವರ್ಗದವರಿಗೂ ಕೂಡ ದಾನಗಳನ್ನ ನೀಡಬೇಕು. ನಂತರ ಆತ್ಮ ಸಂಯಮ ಅನ್ನೋದು ಎಲ್ಲಾ ವರ್ಗದವರಿಗೂ ಸೇರಿರುವಂತದ್ದು. ಅಂದ್ರೆ ಅವ್ರು ಯಾವತ್ತೂ ಕೂಡ ಇಂದ್ರಿಯ ಭೋಗದ ಮುಂದೆ ಅಂದ್ರೆ ಇಂದ್ರಿಯ ಭೋಗವನ್ನ ಮಾಡುವುದರಲ್ಲಿ ಆಸಕ್ತಿನ ಹೊಂದಿರಬಾರದು. ನಂತರ ಯಜ್ಞಗಳನ್ನು ಕೂಡ ಗೃಹಸ್ಥರಿಗೆ ಹೇಳಿರುವಂತದ್ದು. ಗೃಹಸ್ಥರು ಯಜ್ಞಗಳನ್ನು ಆಚರಣೆ ಮಾಡಬೇಕು. ಈ ಕಲಿಯುಗಕ್ಕೆ ಹೇಳಿರುವಂತಹ ಯಜ್ಞ ಅಂದ್ರೆ ಹಿಂದೆ ಮಾಡ್ತಾ ಇದ್ದಂಥದ್ದು ದ್ರವ್ಯ ಯಜ್ಞ. ಆ ದ್ರವ್ಯ ಯಜ್ಞವನ್ನ ಮಾಡೋದಕ್ಕೆ ಹಣದ ಅವಶ್ಯಕತೆ ಇರ್ತಿತ್ತು. ಆದ ಕಾರಣ ಅದನ್ನ ರಾಜರುಗಳು ಮಾಡ್ತಿದ್ರು. ಈಗ ಯಜ್ಞ ನಮಗೆ ಎಲ್ಲರಿಗೂ ಕೂಡ ಸುಲಭವಾದ ಯಜ್ಞವನ್ನ ತಿಳಿಸಿಕೊಟ್ಟಿದ್ದಾರೆ. ಅದು ಜಪ ಯಜ್ಞ ಅಥವಾ ಸಂಕೀರ್ತನ ಯಜ್ಞವನ್ನ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಮಗು ಅಥವಾ ಒಂದು ವಯಸ್ಸಾದವರು, ಒಂದು ಹೆಂಗಸು, ಆ ರೀತಿ ಯಾವುದೇ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಆ ಸಂಕೀರ್ತನ ಯಜ್ಞ ಅಥವಾ ಜಪ ಯಜ್ಞವನ್ನ ತುಂಬಾ ಸುಲಭವಾಗಿ ಅದನ್ನ ಮಾಡ್ಬೋದು. ಮತ್ತೆ ವೇದಾಧ್ಯಯನ ಕೂಡ ಅಧ್ಯಯನ ಮಾಡುವಂಥದ್ದು ಬ್ರಹ್ಮಚಾರಿಗಳಿಗೆ ಹೇಳಿರುವಂತದ್ದು. ತಪಸ್ಸು ಅಂತಂದ್ರೆ ದೈಹಿಕವಾಗಿ ನಮಗೆ ಅಥವಾ ಮಾನಸಿಕವಾಗಿ ನಮಗೆ ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ಅದರಿಂದ ಯಾವುದೋ ಒಂದು ಉನ್ನತವಾದ ಒಂದು ಫಲವನ್ನ ಅದು ಕೊಡುತ್ತೆ ಅನ್ನುವಾಗ ಅದನ್ನ ನಾವು ಸ್ವಪ್ರೇರಣೆಯಿಂದ ಮಾಡುವಂಥದ್ದು. ಅಂದ್ರೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ
ಬೆಳಿಗ್ಗೆ ಬೇಗ ಹೇಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಂತಂದ್ರೆ ಕೆಲವರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಎಲ್ಲರಿಗೂ ಕೂಡ ಕಷ್ಟ ಅನಿಸ್ಬೋದು ಪ್ರಾರಂಭದ ಹಂತಗಳಲ್ಲಿ. ನಂತರ ಅದು ಕ್ರಮೇಣ ಅದು ಅಭ್ಯಾಸ ಆಗುತ್ತೆ. ಆದ್ರೆ ಪ್ರಾರಂಭದಲ್ಲಿ ಅದು ಸ್ವಲ್ಪ ಅದು ತಪಸ್ಸು ಅಂತ ಹೇಳ್ತೀವಿ ನಾವು. ನಂತರ 16 ಸುತ್ತು 2 ಸಮಯ ಭಗವಂತನನ್ನ ನಾಮ ಜಪ ಮಾಡುವಂಥದ್ದು, ಅದು ಕೂಡ ಒಂದು ರೀತಿಯ ತಪಸ್ಸಾಗುತ್ತೆ. ನಂತರ ನಾವು ಭಗವಂತನ ನೈವೇದ್ಯ ಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು ಅಂತ ಯಾವಾಗ ನಾವು ಆ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ತೀವಿ, ಅದು ಕೂಡ ತಪಸ್ಸಾಗುತ್ತೆ. ಸರಳತೆ ಅಂತಂದ್ರೆ ನಾವು ಸರಳವಾದ ಜೀವನವನ್ನ ಮಾಡ್ಬೇಕು. ಸರಳವಾದ ಜೀವನಕ್ಕೆ ಯಾವ್ದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಭುಪಾದರು, ನಾವು ಕೃಷಿ ಗೋರಕ್ಷಣೆಯನ್ನ ಮಾಡಿದ್ರೆ ಸಾಕು. ಆದ್ರೆ ಈ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಬೇಡದ ಒಂದು, ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ನಾವು ಉಪಯೋಗಿಸ್ತಾ ಇದ್ದಂತಹ ಪಾತ್ರೆಗಳಿರ್ಬೋದು, ನಾವು ಉಪಯೋಗಿಸುತ್ತಿದ್ದಂತಹ ಒಂದು ಹಣದ ಒಂದು ವಹಿವಾಟಿನಲ್ಲಿ ನಾವು ಬಳಸ್ತಿದ್ದಂತಹ ಒಂದು ಚಿನ್ನದ ಬೆಳ್ಳಿಯ ಕಾಯಿನ್ಗಳು, ನಂತರ ಅಲ್ಲಿ ಆಗ ಅವರು ಊಟ ಮಾಡೋದಕ್ಕೆ ಕೂಡ ಅಂತದೇ ಪಾತ್ರೆಗಳನ್ನ ಬಳಸ್ತಿದ್ರು. ಚಿನ್ನದ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು. ನಾವು ಇನ್ ಸ್ವಲ್ಪ ಹಿಂದೆ ನಮಗಿಂತ ಒಂದು 2 ಜನರೇಷನ್ ಹಿಂದೆ ಹೋದ್ರು ಕೂಡ ಆಗ್ಲೂ ಕೂಡ ಒಂದು ಹಿತ್ತಾಳೆ ಪಾತ್ರೆಗಳು, ಆ ರೀತಿಯದ್ದು ಪಾತ್ರೆಗಳನ್ನ ಬಳಸ್ತಿದ್ರು. ಆದ್ರೆ ಈಗ ನಾವು ತುಂಬಾ ಮುಂದುವರೆದಿದ್ದೀವಿ ಅಂತ ನಮ್ಮನ್ನ ನಾವು ಹೇಳ್ಕೊತೀವಿ. ಆದ್ರೆ ನಾವು ಬಳಸುವಂತಹ ಪಾತ್ರೆಗಳು ಎಂತದ್ದು ಅಂತಂದ್ರೆ ಪ್ಲಾಸ್ಟಿಕ್ ಇಂದ ಮಾಡಿರುವಂತದ್ದು ಅಥವಾ ಪೇಪರ್ ನಿಂದ ಮಾಡಿರುವಂತದ್ದು, ಅಂತಹ ಒಂದು ವಸ್ತುಗಳನ್ನ ನಾವು ಬಳಸ್ತಾ ಇದ್ದೀವಿ. ಆದ್ರೆ ನಾವು ಅನ್ಕೋತೀವಿ ನಮ್ಮನ್ನ ನಾವು ತುಂಬಾ ಮುಂದುವರೆದಿದ್ದೀವಿ ಅಂತ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಅವರು ಅಷ್ಟಾಗಿ ತಂತ್ರಜ್ಞಾನದಲ್ಲಿ ಮುಂದುವರೆದಿಲ್ಲ ಅಂತ ಹೇಳ್ಕೋತೀವಿ. ಆದ್ರೂ ಕೂಡ ಆಗ ತುಂಬಾ ಶ್ರೀಮಂತಿಕೆ ಅನ್ನೋದು ಎಲ್ಲಾ ಕಡೆ ಇತ್ತು ಅಂತ ಹೇಳ್ತಾರೆ. ಹಾಗೆ ಸರಳತೆ ಅಂತಂದ್ರೆ ಸುಲಭವಾಗಿ ನಮಗೆ ಬೇಕಾದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವಂಥದ್ದು. ಅಂದ್ರೆ ನಾವು ನಮಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳು ಅಂತಂದ್ರೆ ಆಹಾರ ಮತ್ತೆ ಬಟ್ಟೆ, ಇರೋದಕ್ಕೆ ಜಾಗ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಒಂದಷ್ಟು ಜಾಗ ಇದ್ದು ನಾವು ಕೃಷಿ ಮತ್ತೆ ಗೋರಕ್ಷಣೆ ಎರಡನ್ನ ಮಾಡಿದ್ರೆ ಸಾಕು, ನಾವು ಸರಳವಾದ ಜೀವನವನ್ನ, ಅದೇ ಸಮಯದಲ್ಲಿ ಅಂದ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತಾರೆ. ಸಿಂಪಲ್ ಲಿವಿಂಗ್ ಅಂತಂದ್ರೆ ಸರಳವಾಗಿ ಜೀವನವನ್ನು ಮಾಡುವಂಥದ್ದು. ಹೈ ಥಿಂಕಿಂಗ್ ಅಂದ್ರೆ ಅದೇ ಸಮಯದಲ್ಲಿ ಒಂದು ಶ್ರೇಷ್ಠವಾದ ಗುರಿಯನ್ನ ಜೀವನದಲ್ಲಿ ಇಟ್ಕೊಳ್ಳುವಂಥದ್ದು. ಆದ್ರೆ ಈಗಿನ ಕಾಲದ ಜನ ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಕೂಡ ಪ್ರಭುಪಾದರು ಹೇಳ್ತಾರೆ, ಸಿಂಪ್ಲಿ ಲಿವಿಂಗ್ ನೋ ಥಿಂಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಸುಮ್ನೆ ಅವರಿಷ್ಟಕ್ಕೆ ಬದುಕ್ತಾ ಇದ್ದಾರೆ, ಮತ್ತೆ ಅವರಿಗೆ ಯಾವುದೇ ಒಂದು ಜ್ಞಾನ ಇಲ್ಲ, ಮತ್ತೆ ಜೀವನದಲ್ಲಿ ಯಾವುದೇ ಒಂದು ಶ್ರೇಷ್ಠವಾದ ಗುರಿಗಳು ಇಲ್ಲ ಅಂತ. ಮತ್ತೆ ಇಲ್ಲಿ ಅಹಿಂಸೆ ಅಂತಂದ್ರೆ ಇನ್ನೊಂದು ಆತ್ಮಕ್ಕೆ ಅಥವಾ ಇನ್ನೊಂದು ಜೀವಕ್ಕೆ ನೋವನ್ನ ಕೊಡದೇ ಇರುವಂತದ್ದು. ಇನ್ನೊಂದು ಜೀವಕ್ಕೆ ಮಾತ್ರ ಅಲ್ಲ, ನಮ್ಮ ಆತ್ಮಕ್ಕೂ ಕೂಡ ದ್ರೋಹವನ್ನ ಮಾಡದೇ ಇರುವಂತದ್ದು. ಆತ್ಮಕ್ಕೆ ದ್ರೋಹ ಮಾಡುವುದು ಅಂದ್ರೆ ಇನ್ನೊಂದು ಜೀವಿಗೆ ನಾವು ನೋವು ಕೊಟ್ವಿ ಅಂತಂದ್ರೆ ಏನಾಗುತ್ತೆ, ಆ ಜ್ಞಾನ ನಮ್ಗೆ ಇರ್ಬೇಕು. ನಾವು ಆ ಒಂದು ಜೀವಾತ್ಮಕ್ಕೆ ಒಂದು ಏನಂತೀವಿ, ಲೈಸೆನ್ಸ್ ಕೊಡ್ತಾ ಇದೀವಿ. ಮತ್ತೆ ಮುಂದಿನ ಜನ್ಮದಲ್ಲಿ ನೀನ್ ನನ್ನನ್ನ ಕೊಲ್ಲಬಹುದು ಅಂತ. ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಈ ಪ್ರಾಣಿ ಬಲಿಯನ್ನ ಕೊಡುವಂತಹ ಒಂದು ವಿಶೇಷ ಕ್ರಮ ಅನ್ನೋದಿರ್ತಿತ್ತು. ಅಂದ್ರೆ ಅವರು ಯಾವಾಗ ಎಲ್ಲಿ ಬೇಕಾದ್ರೂ ಪ್ರಾಣಿಯನ್ನ ಕೊಂದು ಅದನ್ನ ತಿಂತಾ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಅವರಿಗೆ ವೇದಗಳಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ರು ಅಂದ್ರೆ ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ದಿನ ಮತ್ತೆ ಅವರು ಯಾವ್ದಾದ್ರು ಒಂದು ದೇವಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಬಲಿಯನ್ನ ಕೊಡ್ತಾರೆ. ಬಲಿಯನ್ನ ಕೊಡುವಾಗ ಒಂದು ಮಂತ್ರವನ್ನ ಹೇಳ್ತಾರೆ. ಆ ಮಂತ್ರದ ಅರ್ಥ ಯಾವ ರೀತಿ ಇರುತ್ತೆ ಅಂದ್ರೆ, ಇವತ್ತು ನಾನು ಈ ಪ್ರಾಣಿಯ ಬಲಿ ಕೊಡ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ಈ ಪ್ರಾಣಿ ನನ್ನನ್ನ ಬಲಿ ತಗೊಳ್ಳುವುದಕ್ಕೆ ಇದಕ್ಕೆ ಒಂದು ಏನಂತಾರೆ ಪರ್ಮಿಷನ್ ಇದೆ, ಅಂದ್ರೆ ಅದು ಆ ರೀತಿ ಮಾಡ್ಬೋದು ಅಂತ ಹೇಳಿ ಆ ಮಂತ್ರದ ಅರ್ಥ ಆ ರೀತಿ ಇರುತ್ತೆ. ಹಾಗೆ ಅದನ್ನ ಬಲಿ ಕೊಟ್ಟು ಅದನ್ನ ಅವರು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಕಸಾಯಿಖಾನೆಗಳು ಅಲ್ಲಲ್ಲಿಯೇ ಇವೆ. ಅವುಗಳು ಯಾವ ರೀತಿ ಇದೆ ಅಂತಂದ್ರೆ, ಆ ಜೀವಿಗಳಿಗೆ ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ಪ್ರತಿಯೊಂದು ಆತ್ಮನು ಅದು ಒಂದೊಂದು ಯೋನಿಯಲ್ಲಿ ಇಷ್ಟು ಕಾಲ ಇರಬೇಕು ಅಂತಿರುತ್ತೆ. ಅಷ್ಟು ಕಾಲ ಅದನ್ನ ಇರ್ಲಿಕ್ಕೆ ಬಿಡ್ದಿರ ನಾವು ಅದನ್ನ ಕೊಂದಾಗ ಏನಾಗುತ್ತೆ ಅಂದ್ರೆ, ಆ ಪ್ರಾಣಿ ಅಥವಾ ಆ ಜೀವಾತ್ಮ ಮತ್ತೆ ಅದೇ ದೇಹವನ್ನ ಪಡೆಯುತ್ತೆ. ಮತ್ತೆ ಅಷ್ಟು ಕಾಲವನ್ನ ಅದು ಕಳಿಲಿಕ್ಕೆ ಮತ್ತೆ ಅದು ಅದೇ ಜನ್ಮವನ್ನ ಪಡೀತಾ ಇರುತ್ತೆ. ಹೀಗೆ ಅದರ ಒಂದು ಆಧ್ಯಾತ್ಮಿಕ ಉನ್ನತಿ ಅನ್ನೋದೇನಿದೆ ಅದಕ್ಕೆ ನಾವು ಅಡ್ಡಿಯನ್ನ ಮಾಡ್ತಾ ಇದೀವಿ. ಆ ಮೂಲಕ ನಾವು ನಮ್ಮ ಆಧ್ಯಾತ್ಮಿಕ ಉನ್ನತಿಗೂ ಕೂಡ ಅಡ್ಡಿಯನ್ನ ಮಾಡ್ಕೋತಾ ಇದೀವಿ. ಇದನ್ನೇ ಇಲ್ಲಿ ಅಹಿಂಸೆ ಅಂದ್ರೆ ಹಿಂಸೆ ಅಂತ ಕರೀತಾರೆ. ಆ ರೀತಿ ಮಾಡಬಾರ್ದು ಅನ್ನೋದೇ ಅಹಿಂಸೆ. ಮತ್ತೆ ಸತ್ಯ ಅಂದ್ರೆ ನಾವು ಯಾವಾಗ್ಲೂ ಕೂಡ
ನಿಜವನ್ನ ಮಾತಾಡ್ಬೇಕು. ನಿಜವನ್ನ ಮಾತಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಹಿತವಾಗುವ ರೀತಿಯಲ್ಲಿ ಆ ಸತ್ಯವನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸತ್ಯ ಹೇಳ್ತೀನಿ ಅಂತ ಹೇಳಿ ಅದು ಬೇರೆಯೊಬ್ಬರಿಗೆ ನೋವನ್ನು ಕೊಡಬಾರದು. ಸತ್ಯವನ್ನ ಸದಾ ನಿಜವನ್ನ ಎಲ್ಲರಿಗೂ ಕೂಡ, ಅಂದ್ರೆ ಯಾವ್ದು ಯಥಾರ್ಥ ಇದೆ ಅದನ್ನ ಯಾವುದೇ ರೀತಿ ಬೇ ಬೇರೆ ಒಂದು ವಿಷಯವನ್ನ ಬೆರೆಸ್ತೀರ ಅದನ್ನ ಹೇಗಿದೆಯೋ ಹಾಗೆ ಹೇಳುವಂಥದ್ದು. ಕೋಪ ಮಾಡಿಕೊಳ್ಳದಿರುವುದು. ಅಂದ್ರೆ ಯಾರು ಭಕ್ತರಿರ್ತಾರೆ ಅವ್ರು ಯಾವತ್ತೂ ಕೂಡ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಅವರಲ್ಲಿ ತುಂಬಾ ನಮ್ರತೆ ಇರುತ್ತೆ. ಅವರಲ್ಲಿ ಜ್ಞಾನ ಇರುವ ಕಾರಣ ಅವ್ರು ಅನ್ಕೋತಾರೆ, ಅವ್ರು ಬೇರೊಬ್ಬರಲ್ಲಿ ಯಾವುದೇ ರೀತಿಯ ಒಂದು ತಪ್ಪುಗಳನ್ನ ಹುಡುಕೋದಿಲ್ಲ. ಎಲ್ಲಾ ತಪ್ಪುಗಳು ಅಂದ್ರೆ ಏನಾದ್ರೂ ತಪ್ಪು ಹುಡುಕೋದಿದ್ರೆ ಅವರು ಸದಾ ತಮ್ಮಲ್ಲಿಯೇ ಹುಡುಕ್ತಾ ಇರ್ತಾರೆ. ಅಂದ್ರೆ ಎಲ್ಲರೂ ಕೂಡ ಆ ಭಗವಂತನ ಭಕ್ತರು ಅನ್ನೋ ರೀತಿಯಲ್ಲೇ ಕಾಣ್ತಾ ಇರ್ತಾರೆ. ಆದ ಕಾರಣ ಬೇರೊಬ್ಬರಲ್ಲಿ ಅವ್ರು ಯಾವತ್ತೂ ಒಂದು ದೋಷಗಳನ್ನ ಹುಡುಕೋದಿಲ್ಲ. ಮತ್ತೆ ಈ ತ್ಯಾಗ ಅನ್ನುವಂಥದ್ದು ಕೂಡ ಸನ್ಯಾಸಿಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದಂಥದ್ದು. ತ್ಯಾಗ ಅಂತಂದ್ರೆ ಅವ್ರಿಗೆ ಎಲ್ಲವನ್ನೂ ಕೂಡ ಭಗವಂತನ ಒಂದು ಭಕ್ತಿ ಕಾರ್ಯದಲ್ಲಿ ಅದನ್ನ ಅವರು ತ್ಯಾಗ ಮಾಡ್ತಾ ಇದ್ರು. ಈ ಪ್ರಭುಪಾದರು ಕೂಡ ಅವರ ಒಂದು ಗೃಹಸ್ಥಾಶ್ರಮವನ್ನ ತ್ಯಾಗ ಮಾಡಿ ಅವರು ವಾನಪ್ರಸ್ಥವನ್ನ ಸ್ವೀಕಾರ ಮಾಡ್ತಾರೆ. ನಂತರ ಸನ್ಯಾಸವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಈ ರೀತಿ ತ್ಯಾಗ ಅದು ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ಉನ್ನತವಾದ ಒಂದು ಧ್ಯೇಯಕ್ಕಾಗಿ ಅವರು ತ್ಯಾಗಗಳನ್ನ ಮಾಡ್ತಾ ಇದ್ರು. ಮತ್ತೆ ಶಾಂತಿ, ಅವರಲ್ಲಿ ಸದಾ ಶಾಂತಿ ಇರ್ತಿತ್ತು. ಹೇಗೆ ಶಾಂತಿ ಇರ್ತಿತ್ತು ಅಂತಂದ್ರೆ ಅವರಿಗೆ ಯಾರಿಗೆ ಜ್ಞಾನ ಇದೆ ಅವರು ಭಗವದ್ಗೀತೆಯಲ್ಲಿ ಕೂಡ ಒಂದು ಶಾಂತಿ ಮಂತ್ರವಿದೆ. ಹರೇ ಕೃಷ್ಣ, ಯಾರಿಗಾದ್ರೂ ನೆನಪಿದ್ಯಾ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಶಾಂತಿ ಮಂತ್ರ? ಭಗವಂತನೇ ಎಲ್ಲದಕ್ಕೂ ಒಡೆಯ, ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸಹೃದಂ ಸರ್ವಭೂತಾನಂ. ಹರೇ ಕೃಷ್ಣ, ಕಂಪ್ಲೀಟ್ ಮಾಡ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಶಾಂತಿರ್ ಏನೋ ಬರುತ್ತಲ್ಲ ಮಾತಾಜಿ. ಮಾತಾಜಿ, ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಶಾಂತಿರ್ಮುಚ್ಯತೆ ಅಜ್ಞಾತ್ವಾಂ ಶಾಂತಿ ಮುಚ್ಯತೆ. ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಭಗವಂತ ಎಲ್ಲದರ ಭೋಕ್ತಾರ, ಎಲ್ಲದರ ಒಡೆಯ, ಮತ್ತೆ ಎಲ್ಲದಕ್ಕೂ ಕೂಡ ಎಲ್ಲರ ಹಿತೈಷಿ ಕೂಡ ಅವನೇ ಅಂತ ಯಾರು ತಿಳಿತಾರೆ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲವೂ ನನಗೆ ಸೇರಿದ್ದು. ಅಂದ್ರೆ ನಾವು ಯಾವಾಗ್ಲೂ ಆ ರೀತಿ ಯೋಚನೆ ಮಾಡ್ತೀವಿ. ಯಾವುದೋ ಒಂದು ದೇಹವನ್ನ ಪಡೆದಿದ್ದೀವಿ, ಆ ದೇಹ ನನ್ನದು, ಆ ದೇಹಕ್ಕೆ ಸಂಬಂಧಪಟ್ಟವರು ನನ್ನವರು, ಮತ್ತೆ ನಾನು ಏನನ್ನ ಗಳಿಸಿದ್ದೀನಿ ಅದೆಲ್ಲ ಕೂಡ ನನ್ನದು ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಸದಾ ಇರ್ತೀವಿ. ಆದ್ರೆ ಅದು ಇದಕ್ಕೂ ಮೊದಲು ಬೇರೆಯೊಬ್ಬರದಾಗಿತ್ತು, ಇನ್ ಮುಂದೆ ಇನ್ಯಾರ್ದೋ ಆಗುತ್ತೆ. ಆದ್ರೆ ವಾಸ್ತವದಲ್ಲಿ ಅದೆಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅದನ್ನ ಅರ್ಥ ಮಾಡ್ಕೊಂಡಿರೋ ಹೋದಾಗ ನಾವೇನ್ ಮಾಡ್ತೀವಿ, ಅದನ್ನ ಉಳಿಸ್ಕೋಬೇಕು, ಅದರ ಸಂರಕ್ಷಣೆ ಮಾಡ್ಬೇಕು, ಅದು ಬೇರೆಯೊಬ್ಬರಿಗೆ ಸಿಕ್ಬಾರ್ದು, ಅದನ್ನ ನಾನು ನನ್ನ ಹತ್ರನೇ ಇಟ್ಕೋಬೇಕು, ಈ ರೀತಿ ಯೋಚನೆ ಮಾಡಿ ಅದಕ್ಕಾಗಿ ನಾವು ಜೀವನ ಪರ್ಯಂತ ಆ ಶಾಂತಿಯಲ್ಲಿರ್ತೀವಿ. ಯಾವಾಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು, ಮತ್ತೆ ಭಗವಂತ ನಮ್ಮ ಹಿತೈಷಿ, ಅವನು ನಮ್ಮ ಹಿತವನ್ನ ಬಯಸುವಂತವನು. ಇದನ್ನೆಲ್ಲ ತಿಳಿದಾಗ ನಮ್ಗೆ ನಿಜವಾದ ಶಾಂತಿ ಅನ್ನೋದು ಸಿಗುತ್ತೆ. ಮತ್ತೆ ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಅಂದ್ರೆ ಇತರರಲ್ಲಿ ಯಾವುದೇ ರೀತಿಯ ಒಂದು ತಪ್ಪುಗಳನ್ನ ಹುಡುಕೋದಿಲ್ಲ. ತಪ್ಪುಗಳನ್ನ ನಾವು ಸಾಧಾರಣವಾಗಿ ಹಾಗೆ ಮಾಡ್ತೀವಿ. ಏನ್ ಮಾಡ್ತೀವಿ ಅಂದ್ರೆ ಏನಾದ್ರೂ ಒಂದು ಯಾಕೆ ಹೀಗಾಯ್ತು, ಏನಾದ್ರೂ ಒಂದು ತಪ್ಪು ನಡೆದಿದೆ ಅಂದ್ರೆ ಇದು ಹೇಗೆ ಆಯ್ತು ಅಂತಂದ್ರೆ ಕೂಡಲೇ ನಾವು ಬೇರೆಯೊಬ್ಬರನ್ನ ಹುಡುಕ್ತಿವಿ, ಯಾರ ಮೇಲೆ ಇದನ್ನ ಹೇಳೋಣ ಅಂತ. ಇದು ನನ್ನಿಂದ ಆಗಿದ್ದಲ್ಲ, ಇವ್ರು ಮಾಡಿದ್ರು ಅದ್ರಿಂದ ಆಯ್ತು, ಇನ್ನೊಬ್ರು ಮಾಡಿದ್ರೆ ಅದ್ರಿಂದ ಆಯ್ತು. ಯಾರು ನಾವು ಸಡನ್ ಆಗಿ ಹೋಗಿ ಹೇಳೋದಿಲ್ಲ, ಇಲ್ಲ ನಾನ್ ತಪ್ಪು ಮಾಡಿದೀನಿ, ತಪ್ಪಾಯ್ತು, ಇದು ನನ್ನಿಂದಾನೇ ಆಗಿದೆ ಅಂತ ಯಾರು ಒಪ್ಕೊಳ್ಳೋದಿಲ್ಲ. ಆದ್ರೆ ಭಕ್ತರು ಯಾರಿರ್ತಾರೆ ಅವರು ಆ ರೀತಿ ಇರ್ತಾರೆ. ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ಕ್ಷಮೆನ ಕೇಳೋಷ್ಟು ಅವರಲ್ಲಿ ಒಂದು ನಮ್ರತೆ ಇರುತ್ತೆ. ಎಲ್ಲಾ ಜೀವಿಗಳಲ್ಲಿ ದಯೆ, ಅಂದ್ರೆ ಇತರ ಜೀವಿಗಳಲ್ಲಿ ದಯೆಯನ್ನ ಇಟ್ಕೊಳ್ಳುವಂಥದ್ದು. ಅಂದ್ರೆ ಎಲ್ಲ ಜೀವಿಗಳನ್ನ ನೋಡುವಾಗ ನಾವು ನೋಡಿದ್ವಿ ಪಂಡಿತರಾದವರು ಯಾವ ರೀತಿ ನೋಡ್ತಾರೆ ಅಂತ, ಅದರಲ್ಲಿ ಇರುವಂತಹ ಆತ್ಮದ ರೂಪದಲ್ಲಿ ಅದನ್ನ ಕಾಣ್ತಾರೆ. ಅಂದ್ರೆ ನಾನು ಒಂದು 84 ಲಕ್ಷ ಯೋನಿಗಳನ್ನ ದಾಟಿ ಬರುವಾಗ ನಾನು ಕೂಡ ಆ ಜೀವಿಯ ಒಂದು ದೇಹವನ್ನ, ಆ ರೂಪವನ್ನ ಹೊಂದಿದ್ದೆ. ಅದೇ ರೀತಿ ಈಗ ಆ ಜೀವಾತ್ಮವನ್ನು ಹೊಂದಿದೆ. ಅದರ ಒಂದು ಕರ್ಮದ ಪ್ರತಿಫಲವಾಗಿ ಆದ್ರೆ ಮುಂದೆ ಅದು ಕೂಡ ನನ್ನ ಹಾಗೆ ಒಂದು ಮನುಷ್ಯ ರೂಪವನ್ನು ಕೂಡ ತಾಳುತ್ತೆ. ಹೀಗೆ ತಿಳ್ಕೊಂಡು ಮತ್ತೆ ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಯಾವಾಗ ನಾವು ತಿಳ್ಕೊತೀವಿ, ಆಗ ನಮ್ಗೆ ಎಲ್ಲ ಜೀವಿಗಳಲ್ಲಿ ಒಂದು ದಯೆ ಅನ್ನೋದು ಇರುತ್ತೆ. ನಾವು ಅವುಗಳಿಗೆ ನೋವನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ಯಾವ್ದೆಲ್ಲ ಅಂದ್ರೆ ಪ್ರಜೆಗಳು ಅಂತಂದ್ರೆ ಒಂದು ದೇಶದಲ್ಲಿ ಹುಟ್ಟಿದ ಮನುಷ್ಯರು ಮಾತ್ರ ಅಲ್ಲ, ಆ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಪ್ರಾಣಿ ಪಕ್ಷಿ
ಗಿಡಗಳು ಮತ್ತೆ ಕ್ರಿಮಿಕೀಟಗಳು ಎಲ್ಲವೂ ಕೂಡ ಆ ದೇಶದ ಪ್ರಜೆಗಳು. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಯಾರಿದ್ರು ಅಂದ್ರೆ ಪರೀಕ್ಷಿತ ಮಹಾರಾಜ ಅಥವಾ ಯುಧಿಷ್ಠಿರ ಮಹಾರಾಜ ಇವರೆಲ್ಲರೂ ಕೂಡ ಆ ರೀತಿನೇ ಅವರು ಎಲ್ಲಾ ಜೀವಿಗಳನ್ನು ಒಂದೇ ರೀತಿ ಕಾಣ್ತಾ ಇದ್ರು. ಯಾವ್ದಾದ್ರು ಜೀವಿಗೆ ನೋವಾದ್ರೂ ಕೂಡ ಆ ಆ ಒಂದು ಸಾಮ್ರಾಜ್ಯದಲ್ಲಿ ಅದು ಕೂಡ ಒಂದು ಪ್ರಜೆ ಅಂತ ಹೇಳಿ ಅದಕ್ಕೆ ನ್ಯಾಯ ಒದಗಿಸ್ತಿದ್ರು. ಹೀಗೆ ಎಲ್ಲರನ್ನೂ ಕೂಡ ಆ ಆ ರೀತಿ ಯೋಚನೆ ಮಾಡುವಾಗ ಪ್ರಭುಪಾದರು ಏನಂತಾರೆ ಅಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಏನಿದೆ ಅವೆಲ್ಲವೂ ಕೂಡ ನಮ್ಮ ಸಹೋದರರು ಅಂತ. ಹಾಗೆ ನಾವು ಸಹೋದರ ಭಾವದಲ್ಲಿ ನಾವು ಅದನ್ನ ಕಾಣ್ಬೇಕು. ಅವುಗಳಿಗೆ ನೋವನ್ನ ಕೊಡುವಂತಹ ಕೆಲಸವನ್ನು ಮಾಡಬಾರ್ದು. ಅದನ್ನ ಭಕ್ತರಾದವರು ದೈವಿ ಗುಣ ಸಂಪನ್ನರು ಮಾಡ್ತಾರೆ. ಮತ್ತೆ ದುರಾಶೆ ಇಲ್ಲದವರು ಅಂದ್ರೆ ಅವರಿಗೆ ಇನ್ನು ಬೇಕು ಮತ್ತಷ್ಟು ಬೇಕು ಅನ್ನುವಂತ ಲೋಭ ಅವರಲ್ಲಿ ಇರೋದಿಲ್ಲ. ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತರಾಗಿರ್ತಾರೆ. ಮೃದು ಸ್ವಭಾವ ಅಂದ್ರೆ ಅವರು ಯಾರಿಗೂ ನೋವನ್ನು ಮಾಡೋದಿಲ್ಲ. ಮೃದು ಸ್ವಭಾವವನ್ನ ಹೊಂದಿರ್ತಾರೆ. ಬೇರೊಬ್ರು ಅವರ ಮೇಲೆ ಏನೇ ಒಂದು ನಾವು ನೋಡ್ತೀವಿ ಅಂಬರೀಷ ಮಹಾರಾಜ ಅವನ ಮೇಲೆ ದೂರ್ವಾಸ ಮುನಿಗಳು ಅವರು ಯಾವ ರೀತಿ ವರ್ತನೆಯನ್ನ ಮಾಡ್ತಾರೆ ಅಂದ್ರೆ ಅಸೂಯೆಯಿಂದ ಅವ್ರು ಏನ್ ಮಾಡ್ತಾರೆ, ಅವರ ಮೇಲೆ ತಪ್ಪನ್ನ ಹೊರಿಸ್ತಾರೆ. ಅಂದ್ರೆ ನೀನು ಅತಿಥಿಗಳಿಗೆ ಒಂದು ಅವಮಾನವನ್ನ ಮಾಡಿದ್ಯಾ ಅಂತ ಹೇಳಿ ಅವ್ರನ್ನ ಆ ತಪ್ಪಿಗೆ ಅವ್ರಿಗೆ ಮರಣದಂಡನೆ ಅಂತ ಹೇಳಿ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕೊಲ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಂಬರೀಷ ಮಹಾರಾಜ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆಗಳನ್ನ ನೀಡೋದಿಲ್ಲ. ಅಂದ್ರೆ ಅವ್ರು ಯಾವುದೇ ರೀತಿ ಅವನ ಒಂದು ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ. ಮತ್ತೆ ಅವನು ಯಾವುದೇ ರೀತಿ ಅವರ ಮೇಲೆ ಒಂದು ಯಾವುದೇ ರೀತಿ ಅವನೊಂದು ಅವರಿಗೆ ಮಾತಿಗೆ ಮಾತು ಹೇಳುವಂಥದ್ದು, ಅವರ ಒಂದು ಕೋಪಕ್ಕೆ ಇವನು ಒಂದು ಕೋಪವನ್ನ ಆ ರೀತಿ ಅವನು ತೋರಿಸೋದಿಲ್ಲ. ಅವನು ಮೃದು ಸ್ವಭಾವವನ್ನ ಹೊಂದಿರ್ತಾನೆ. ಮತ್ತೆ ಅವರಲ್ಲಿ ನಮ್ರತೆ ಇರುತ್ತೆ. ನಮ್ರತೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ತುಂಬಾ ಜ್ಞಾನವನ್ನ ಹೊಂದಿರುವಂತವರು ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ಎಲ್ಲರಿಗೂ ಕೂಡ ನಮ್ರರಾಗಿರ್ತಾರೆ ಅಂತ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಒಂದು ಮಾವಿನ ಮರ ಅನ್ನುವಂಥದ್ದು ಅದರಲ್ಲಿ ಹಣ್ಣುಗಳು ಅದು ಫಲಭರಿತವಾದಾಗ ಆ ಹಣ್ಣು ಅದು ಬಾಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಬಾಗೋದ್ರಿಂದ ಅದು ಎಲ್ಲರಿಗೂ ಉಪಯೋಗಕ್ಕೆ ಸಿಗುತ್ತೆ ಅಂತ. ಹಾಗೆ ಈ ಜ್ಞಾನವನ್ನ ಯಾರು ಹೊಂದಿರ್ತಾರೆ ಅವರಲ್ಲಿ ನಮ್ರತೆ ಅನ್ನೋದು ಇರಬೇಕು. ನಮ್ರತೆ ಇಲ್ಲದೆ ಹೋದ್ರೆ ಅಂದ್ರೆ ಯಾವ ಹಣ್ಣು ಮರದ ತುದಿಯಲ್ಲಿರುತ್ತೆ, ಯಾವುದು ಬಾಗೋದಿಲ್ಲ, ಯಾರಿಗೂ ಎಟ್ಕೋದಿಲ್ಲ, ಅಂತಹ ಹಣ್ಣನ್ನ ಕಲ್ಲಿನಿಂದ ಹೊಡೆದು ಕಿತ್ಕೋತಾರೆ. ಆದ್ರೆ ಅದೇ ಒಂದು ಹಣ್ಣಾದ ಒಂದು ಮಾವಿನ ಹಣ್ಣು ಅದು ಬಾಗಿದಾಗ ಅದನ್ನ ಸುಲಭವಾಗಿ ಎಲ್ಲರೂ ಕೂಡ ಪಡ್ಕೊಳ್ತಾರೆ ಅದರ ಪ್ರಯೋಜನವನ್ನ. ಹಾಗೆ ಯಾರು ದೈವಿ ಗುಣ ಸಂಪನ್ನರಾಗಿರ್ತಾರೆ ಮತ್ತೆ ಯಾರು ಜ್ಞಾನಿಗಳಾಗಿರ್ತಾರೆ ಅವರಲ್ಲಿ ನಮ್ರತೆ ಅನ್ನೋದು ಇರುತ್ತೆ. ಆದ ಕಾರಣ ಅವರು ಎಲ್ಲರಿಗೂ ಕೂಡ ಸುಲಭವಾಗಿ ಹತ್ತಿರವಾಗ್ತಾರೆ. ಮತ್ತೆ ಎಲ್ಲರಿಗೂ ಕೂಡ ಅವರ ಜ್ಞಾನದ ಒಂದು ಪ್ರಯೋಜನ ಸಿಗುತ್ತೆ. ದೃಢ ಸಂಕಲ್ಪ ಇಲ್ಲಿ ಇದಕ್ಕೆ ಯಾವಾಗ್ಲೂ ಪ್ರಭುಪಾದರ ಉದಾಹರಣೆನೆ ತಗೋಬೇಕು. ಅಂದ್ರೆ ಅವರು 70 ವರ್ಷ ವಯಸ್ಸಿನಲ್ಲೂ ಕೂಡ ಅಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಅವರ ಗುರುಗಳು ಅವರಿಗೆ ಹೇಳಿರ್ತಾರೆ ಅಂದ್ರೆ ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ನಮ್ಮ ಈ ಕೃಷ್ಣ ಪ್ರಜ್ಞೆಯನ್ನ ಹರಡಬೇಕು. ಮತ್ತೆ ಅಲ್ಲಿನ ಜನರಿಗೆ ಅದಕ್ಕಾಗಿ ನೀವು ಆಂಗ್ಲ ಭಾಷೆಯಲ್ಲಿ ಒಂದು ಏನಂತ ಹೇಳ್ತಾರೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಈ ಭಗವದ್ಗೀತೆ ಭಾಗವತಗಳನ್ನ ಅಂತ. ಅದನ್ನ ಅವರು ಕೊನೆಯ ಉಸಿರಿರುವವರೆಗೂ ಕೂಡ ಅದನ್ನ ಅವರು ಮಾಡ್ತಾನೆ ಇದ್ರು. ಮತ್ತೆ ತೇಜಸ್ಸು ಇದು ನಾವು ಕ್ಷತ್ರಿಯರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕ್ಷತ್ರಿಯರಾದವರು ಯಾರು ಒಂದು ಅವರಿಗೆ ಶರಣಾಗಿರ್ತಾರೆ ಅಥವಾ ಅವರ ಪ್ರಜೆಗಳಿರ್ತಾರೆ ಅವರ ರಕ್ಷಣೆಯನ್ನ ಮಾಡುವಂತದ್ದು ಅವರ ಒಂದು ಜವಾಬ್ದಾರಿಯಾಗಿರುತ್ತೆ. ಅಂತಹ ಒಂದು ತೇಜಸ್ಸು ಅವರಲ್ಲಿ ಇರಬೇಕಾಗುತ್ತೆ. ಮತ್ತೆ ಕ್ಷಮೆ, ಯಾರಾದ್ರೂ ಅವ್ರ ಹತ್ರ ಶರಣಾದ್ರು ಅಂದ್ರೆ ಅವರಿಗೆ ಕ್ಷಮೆಯನ್ನು ಕೂಡ ಅವರು ಕೊಡ್ತಾರೆ. ಮತ್ತೆ ಸ್ಥೈರ್ಯ ಅಂದ್ರೆ ತಾಳ್ಮೆ ಅನ್ನುವಂಥದ್ದು ಇರಬೇಕು. ಶುಚಿತ್ವ ಅಂದ್ರೆ ಅಂತರಂಗವಾಗಿ ಬಹಿರಂಗವಾಗಿ ಶುಚಿತ್ವ ಅಂತ ಹೇಳ್ತಾರೆ. ಶುಚಿತ್ವ ಅಂತ ಹೇಳಿದಾಗ ಈ 4 ನಿಯಂತ್ರಕ ತತ್ವಗಳನ್ನು ಕೂಡ ನಾವು ಹೇಳ್ಬಹುದು. ಶುಚಿತ್ವ ಅಂತಂದ್ರೆ ನಾವು ಮದ್ಯಪಾನ ಮಾಡಬಾರ್ದು. ಶುಚಿತ್ವ ಅಂತಂದ್ರೆ ಅದು ಬಹಿರಂಗವಾಗಿ, ಅಂತರಂಗವಾಗಿ ಬಹಿರಂಗವಾಗಿ ಅಂತ ಹೇಳಿದ್ರೆ ಅಂತರಂಗವಾಗಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸತ್ಯ ಅನ್ನುವಂಥದ್ದು ಕೂಡ ಇರಬೇಕು. ಮತ್ತೆ ನಮ್ಮಲ್ಲಿ ಒಂದು ಅನೈತಿಕ ಸಂಬಂಧ ಅನ್ನುವಂಥದ್ದು ಮಾಡಬಾರ್ದು. ನಂತರ ಮದ್ಯಪಾನ, ಧೂಮಪಾನ ಆ ರೀತಿ ಒಂದು ಮಾದಕ ದ್ರವ್ಯಗಳ ವ್ಯಸನ ಇರಬಾರ್ದು. ನಂತರ ನಾವು ದಯೆ ಅನ್ನೋದು ಇರಬೇಕು. ಇತರ ಒಂದು ಪ್ರಾಣಿಗಳ ಮೇಲೆ ದಯೆ ಇರ್ಬೇಕು. ಆದ ಕಾರಣ ಯಾರು ಪ್ರಾಣಿ ಹಿಂಸೆಯನ್ನ ಮಾಡಬಾರ್ದು. ಇವೆಲ್ಲವೂ ಕೂಡ ಈ ದೈವಿ ಗುಣ ಸಂಪನ್ನರಲ್ಲಿ ಇರುತ್ತೆ. ಮತ್ತೆ ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು.
ಅಂದ್ರೆ ಅವರಿಗೆ ಬೇರೆಯೊಬ್ಬರ ಹತ್ರ ಅಸೂಯೆ ಅಂತಂದ್ರೆ ಏನಂದ್ರೆ ಯಾವ್ದೋ ಒಂದು ಒಳ್ಳೆ ವಿಷಯ ಇನ್ನೊಬ್ಬರ ಹತ್ರ ಇದೆ, ಆದ್ರೆ ನಮ್ಗೆ ಅದು ತುಂಬಾ ಇಷ್ಟ. ಅವ್ರ ಹತ್ರ ಇರುವಂತದ್ದು ನಮಗೆ ತುಂಬಾ ಇಷ್ಟ, ಆದ್ರೆ ಅದು ಅವರ ಬಳಿ ಇರಬಾರ್ದು ಅಂತ ಅನ್ಕೊಳ್ಳೋದು. ಅದು ಯಾವ್ದು ಚೆನ್ನಾಗಿದೆ ಅದೆಲ್ಲ ನನ್ನ ಹತ್ರನೇ ಇರ್ಬೇಕು. ಹೇಗೆಂದ್ರೆ ಈ ದುರ್ಯೋಧನನ್ ಅವನಲ್ಲಿ ಅಂತಹ ಒಂದು ಗುಣಗಳಿತ್ತು. ಅಂದ್ರೆ ಅವನಿಗೆ ನೋಡ್ತಾರೆ ಅವರು ಹೇಗೆ ಪಾಂಡವರಿಗೆ ಒಂದು ಕಾಂಡವವನ ಅಂದ್ರೆ ಒಂದು ಕಾಡನ್ನ ಕೊಟ್ಟು ಕಳಿಸ್ಬಿಡ್ತಾರೆ. ಆ ಕಾಂಡವವನವನ್ನ ಯಾವಾಗ ಆ ಪಾಂಡವರು ಕೃಷ್ಣನ ಸಹಾಯದಿಂದ ಅದನ್ನ ಇಂದ್ರಪ್ರಸ್ಥ ಅಂದ್ರೆ ಇಂದ್ರನಿಗೆ ಒಂದು ಇಂದ್ರನ ಸ್ವರ್ಗಕ್ಕೆ ಹೋಲುವಂತಹ ಒಂದು ಜಾಗವನ್ನಾಗಿ ಅದನ್ನ ಯಾವಾಗ ಅವರು ಸೃಷ್ಟಿ ಮಾಡ್ತಾರೆ, ಅದನ್ನ ಅವ್ರು ಮಾಡ್ಕೊಂತಾರೆ ಅವರ ಸಾಮ್ರಾಜ್ಯವನ್ನ, ಆಗ ಅವ್ರಿಗೆ ಅದರ ಮೇಲೆ ಅಸೂಯೆ. ಅಂದ್ರೆ ಇದು ತುಂಬಾ ಚೆನ್ನಾಗಿದೆ, ಆದ್ರೆ ಅದು ನನ್ನ ಹತ್ರ ಇರ್ಬೇಕು, ಅವ್ರ ಹತ್ರ ಇರಬಾರ್ದು ಅನ್ನುವಂಥದ್ದು. ಅಂತಹ ಒಂದು ಗುಣಗಳು ಆ ಅದು ಆಸುರಿ ಗುಣಗಳು. ಅಂತಹ ಗುಣಗಳು ದೈವಿ ಗುಣ ಸಂಪನ್ನರಲ್ಲಿ ಇರೋದಿಲ್ಲ. ಮತ್ತೆ ಅವರು ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತರಾಗಿರ್ತಾರೆ. ಅಂದ್ರೆ ಅವರು ಬೇರೊಬ್ಬರಿಗೆ ಗೌರವಗಳನ್ನ ಕೊಡ್ತಾರೆ ಹೊರತು ತಮಗೆ ಯಾರು ಗೌರವ ಕೊಡ್ಲಿಲ್ಲ ಅಂತ ಹೇಳಿ ಅವ್ರು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಇವೆಲ್ಲವೂ ಕೂಡ ದಿವ್ಯ ಗುಣಗಳು, ಅಂದ್ರೆ ಇಲ್ಲಿ ದೈವಿ ಗುಣಗಳು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. 26 ದೈವಿ ಗುಣಗಳು. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾವಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಈಗ ಅಸುರಿ ಗುಣಗಳ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಸುರಿ ಗುಣಗಳು ಹೇಗಿರುತ್ತೆ ಅಂದ್ರೆ ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಅಂದ್ರೆ ಇಲ್ಲಿ ಜಂಬ ಅಂತಂದ್ರೆ ನನ್ನ ಹತ್ರ ಏನಿದೆ ಅಂತದ್ದು ಇನ್ನೊಬ್ಬರ ಹತ್ರ ಇಲ್ಲ ಅನ್ನುವಂಥದ್ದು. ನಾನೇ ಶ್ರೇಷ್ಠ ಅನ್ನುವಂತ ಒಂದು ಜಂಬ. ಆ ಜಂಬ ಬಂದಾಗ ಅದ್ ದರ್ಪ ಅಂದ್ರೆ ನನ್ನ ಹತ್ರ ಏನೋ ಒಂದು ಹೆಚ್ಚಿನದು ಇದೆ, ಯಾರ ಹತ್ರನೂ ಇಲ್ದೇ ಇರುವಂತದ್ದು ನನ್ನ ಹತ್ರ ಇದೆ ಅಂದಾಗ ಬೇರೊಬ್ಬರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ವಿ ಆನೆ ಒಂದು ಚಿತ್ರ ತೋರಿಸ್ತಾ ಇದ್ದಾರೆ. ಅಂದ್ರೆ ಅದ್ರ ಹತ್ರ ಶಕ್ತಿ ಇದೆ, ಆ ಶಕ್ತಿ ಇರೋದ್ರ ಇದೆ ಅಂತ ಹೇಳಿ ಅದಕ್ಕೆ ತುಂಬಾ ದರ್ಪ ತೋರಿಸ್ತಿದೆ. ಅಂದ್ರೆ ಬೇರೊಬ್ಬರ ಮೇಲೆ ಅದೊಂದು ದಬ್ಬಾಳಿಕೆ ಮಾಡ್ತಾ ಇದೆ. ಮತ್ತೆ ಅಭಿಮಾನ, ತನ್ನ ಮೇಲೆ ತನಗೆ ಒಂದು ಅಭಿಮಾನ. ಮತ್ತೆ ಕ್ರೋಧ, ಬೇರೆ ಯಾರ ಹತ್ರನಾದ್ರೂ ನನ್ನ ಹತ್ರ ಇರುವಂತದ್ದೇ ಇನ್ನೊಂದು ಇದೆ ಅಂತ ಗೊತ್ತಾದಾಗ ಅವ್ರ ಮೇಲೆ ನಮ್ಗೆ ಕ್ರೋಧ ಬರುತ್ತೆ. ಮತ್ತೆ ಅದನ್ನ ಕ್ರೌರ್ಯ, ಅಂದ್ರೆ ಯಾರು ಕಾಂಪಿಟೇಟರ್ಸ್ ಇರ್ತಾರೆ ಅವ್ರ ಮೇಲೆ ನಮ್ಗೆ ಒಂದು ವೈರತ್ವ ಅನ್ನುವಂಥದ್ದು. ಮತ್ತೆ ಅಜ್ಞಾನ, ಇದೆಲ್ಲ ನಾವು ಯಾವಾಗ ಮಾಡ್ತೀವಿ, ಅಜ್ಞಾನದಲ್ಲಿದ್ದಾಗ ನಾವು ಈ ಗುಣಗಳು ನಮ್ಮಲ್ಲಿ ಇರ್ತವೆ. ಯಾರು ಅಜ್ಞಾನದಲ್ಲಿರ್ತಾರೆ ಅವರಲ್ಲಿ ಇಂತಹ ಒಂದು ಅರಿಷಡ್ ವರ್ಗಗಳು ಇರುತ್ತೆ. ಯಾವ್ದಾದ್ರು ಒಂದು ಬಂದ್ರೆ ಸಾಕು, ಉಳಿದೆಲ್ಲವೂ ಕೂಡ ಅದರ ಅಕ್ಕ ತಂಗಿರು ಅಂತ ಹೇಳ್ತಾರೆ, ಅವೆಲ್ಲವೂ ಕೂಡ ಜೊತೆಯಲ್ಲಿ ಬರ್ತವೆ ಅಂತ. ಹಾಗೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಇವೆಲ್ಲವೂ ಕೂಡ ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅಂತ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋ ಅಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರಲ್ಲಿ ದೈವಿ ಗುಣಗಳು ಇರುತ್ತೆ ಅದು ಅವರಿಗೆ ಈ ಭವಬಂಧನದಿಂದ ಮುಕ್ತಿಯನ್ನ ಕೊಡಿಸುವಂತದ್ದು. ಆದ್ರೆ ಆಸುರಿ ಗುಣಗಳು ನಮ್ಮನ್ನ ಮತ್ತೆ ಮತ್ತಷ್ಟು ಈ ಭೌತಿಕ ಜಗತ್ತಿಗೆ ಬಂಧಿಸ್ತಾ ಹೋಗುತ್ತೆ, ನಮ್ಮ ಬಂಧನಕ್ಕೆ ಅದು ಕಾರಣವಾಗುತ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ. ಅಂದ್ರೆ ಅರ್ಜುನನ ಹೇಳ್ತಾ ಇದ್ದಾನೆ, ನೀನು ದೈವಿ ಸಂಪತ್ತಿನಿಂದ ಕೂಡಿದ್ದೀಯ. ಅಂದ್ರೆ ನಾವು ನೋಡ್ತೀವಿ ಈ ಒಂದು ಭಗವದ್ಗೀತೆಯ ಮೊದಲ ಅಧ್ಯಾಯ, ಅರ್ಜುನ ವಿಷಾದ ಯೋಗದಲ್ಲಿ ಅವನು ಯಾವ ರೀತಿ ಒಂದು ಸೇನಾವಲೋಕನ ಮಾಡ್ತಾನೆ ಅಂತ. ಅಂದ್ರೆ ಅವನು ಯಾವಾಗ ಅವನ ಗುರುಗಳನ್ನ, ಅವನ ಪಿತಾಮಹರನ್ನ, ಮತ್ತೆ ಅವನ ಸಂಬಂಧಿಕರನ್ನ, ಅವನ ಸ್ನೇಹಿತರನ್ನ ಆ ಯುದ್ಧ ಭೂಮಿಯಲ್ಲಿ ಕಾಣ್ತಾನೆ. ಆಗ ಅವನು ಹೇಳ್ತಾನೆ ಅರ್ಜುನ, ನನಗೆ ಬೇಡ, ಇವರನ್ನೆಲ್ಲ ಕೊಂದು ನನಗೇನು ಸಂತೋಷ ಸಿಗಲ್ಲ, ನನಗೆ ಪಾಪ ಬರುತ್ತೆ, ಮತ್ತೆ ನನಗೆ ಇಂತಹ ಒಂದು ಯುದ್ಧ ಬೇಡವೇ ಬೇಡ ಅಂತ ಅವನು ಯೋಚನೆ ಮಾಡ್ತಾನೆ. ಆದ್ರೆ ಅದೇ ಸಂದರ್ಭದಲ್ಲಿ ದುರ್ಯೋಧನ ಯಾವ ರೀತಿ ಅವನು ಸೇನಾವಲೋಕನ ಮಾಡ್ತಾನೆ ಅಂತಂದ್ರೆ ಅವನು ಹೇಳ್ತಾನೆ, ದುರ್ಯೋಧನ ಅವನು ಹೇಳ್ತಾನೆ, ಇಲ್ಲಿ ಬಂದಿರುವವರೆಲ್ಲ ನನಗೋಸ್ಕರ ಸಾಯೋದಕ್ಕೆ ಸಿದ್ಧರಿದ್ದಾರೆ. ಅಂದ್ರೆ ಅವನ ಪ್ರಕಾರ ಅವನ ಒಂದು ಹಿತಕ್ಕಾಗಿ, ಅವನ ಒಂದು ಲಾಭಕ್ಕಾಗಿ
ಅವನು ಯಾರನ್ನ ಬೇಕಾದ್ರೂ ಎಷ್ಟು ಜನರನ್ನ ಬೇಕಾದ್ರೂ ಬಲಿ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಅದೆಲ್ಲವೂ ಕೂಡ ಆಸುರಿ ಗುಣಗಳು. ಆದ ಕಾರಣ ಭಗವಂತ ಹೇಳ್ತಾ ಇದ್ದಾನೆ, ಭಕ್ತರಾದವರು ಮೃದು ಸ್ವಭಾವವನ್ನ ಹೊಂದಿರ್ತಾರೆ, ಅವರಲ್ಲಿ ಕರುಣೆ ಇರುತ್ತೆ, ಅವರು ತಮ್ಮ ಒಂದು ಕಷ್ಟ ಎಷ್ಟೇ ಬಂದ್ರು ಅವರು ಸ್ವೀಕಾರ ಮಾಡ್ತಾರೆ, ಆದ್ರೆ ಬೇರೊಬ್ಬರಿಗೆ ನೋವು ಕೊಡೋದಿಲ್ಲ. ಆ ರೀತಿ ಭಗವಂತ ಅವ್ನು ಹೇಳ್ತಾ ಇದ್ದಾನೆ, ಅರ್ಜುನ ನೀನು ದೈವಿ ಗುಣ ಸಂಪತ್ತಿನೊಡನೆ ಹುಟ್ಟಿದ್ದೀಯಾ ಅಂತ. ದ್ವಾಭೂತ ಸರ್ಗೋ ಲೋಕೋ ಅಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ತು ಮೇ ಶೃಣು. ಪ್ರಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ, ಮತ್ತೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಅಂದ್ರೆ ಇಲ್ಲಿ 26 ಗುಣಗಳು ದೈವಿ ಗುಣಗಳನ್ನ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಈಗ ಆಸುರಿ ಗುಣಗಳು ಅಂದ್ರೆ ಏನು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ನಾವಿಲ್ಲಿ ಚಿತ್ರದಲ್ಲಿ ಕಾಣ್ಬೋದು. ಆ ಚಿತ್ರದಲ್ಲಿ ಯಾವ ರೀತಿ ಅವರು ಕೊಟ್ಟಿದ್ದಾರೆ ಅಂತಂದ್ರೆ, ಈ ಕಡೆ ಬರುವಂತದ್ದೆಲ್ಲ ದೈವಿ ಗುಣಗಳು, ಮತ್ತೆ ಈ ಕಡೆ ತೋರಿಸ್ತಿರುವಂತದ್ದೆಲ್ಲ ಆಸುರಿ ಗುಣಗಳು. ಇಲ್ಲಿ ದೈವಿ ಗುಣದಲ್ಲಿ ಅವನು ಕಷ್ಟದಲ್ಲಿದ್ದಾನೆ, ಅಂದ್ರೆ ಸುಕೃತಿಗಳು ಮತ್ತೆ ದುಷ್ಕೃತಿಗಳು ಅಂತ ನಾವು ಕೇಳಿದೀವಿ. ಯಾರೆಲ್ಲ ಭಗವಂತನ ಹತ್ರಕ್ಕೆ ಹೋಗ್ತಾರೆ ಅವರು ಅರ್ಥಾರ್ಥಿ ಜಿಜ್ಞಾಸು ಅಂತ. ಹಾಗೆ ದುಃಖದಲ್ಲಿ ಇರುವಂತವ್ರು, ಇವನಿಗೆ ಆರೋಗ್ಯ ಸರಿ ಇಲ್ಲ, ಅವನ ಮಕ್ಕಳಿದ್ದಾರೆ ಸಾಕ್ಬೇಕು, ಇಲ್ಲಿ ಅವನಿಗೆ ಕಷ್ಟ ಇದೆ, ಆದ ಕಾರಣ ದುಃಖದಲ್ಲಿ ಇರುವಂತವನು, ಮತ್ತೆ ಹಣದ ಅವಶ್ಯಕತೆ ಇರುವಂತವನು, ಮತ್ತೆ ಯಾರು ಜ್ಞಾನಿ, ಮತ್ತೆ ಏನಿದು ಅಂತ ತಿಳ್ಕೊಳ್ಳುವಂತಹ ಒಂದು ಜಿಜ್ಞಾಸೆಯನ್ನು ಯಾರು ಹೊಂದಿರ್ತಾರೆ, ಇವರೆಲ್ಲರೂ ಕೂಡ ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಇವರನ್ನೆಲ್ಲ ದೈವಿ ಗುಣ ಹೊಂದಿರುವಂತವ್ರು. ಯಾರೆಲ್ಲ ಭಗವಂತನ ಮೇಲೆ ಅವಲಂಬನೆಯನ್ನ ಹೊಂದಿರ್ತಾರೆ, ಅವರೆಲ್ಲರೂ ಕೂಡ ದೈವಿ ಗುಣ ಸಂಪನ್ನರೇ ಆಗಿರ್ತಾರೆ. ಆದ ಕಾರಣ ಭಗವಂತನ ಒಂದು ನೆನಪು ಅವರಿಗೆ ಆಗುತ್ತೆ. ಯಾರು ದುಷ್ಕೃತಿಗಳು ಅಂದ್ರೆ ಯಾರಲ್ಲಿ ಒಂದು ಆಸುರಿ ಗುಣಗಳಿರುತ್ತೆ, ಅವ್ರು ಯಾರು ಭಗವಂತನ ಬಳಿಗೆ ಹೋಗೋದಿಲ್ಲ, ಯಾವತ್ತೂ ಕೂಡ ಭಗವಂತನನ್ನ ನೆನೆಸೋದಿಲ್ಲ. ಅದಕ್ಕೆ ಯಾರೆಲ್ಲ ಹೇಳ್ತಾರೆ ಅಂದ್ರೆ ಮೂಢ, ನರಾಧಮ, ಆಸುರಿ ಗುಣ ಮತ್ತೆ ಮಾಯಾ ಅಪಹೃತ ಜ್ಞಾನಿ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಇವನು ಮೂಢ, ಸದಾ ಕಾಲ ಒಂದು ಆಸೆ, ಭೋಗ, ಒಂದು ಕಾಮ, ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಸದಾ ಶ್ರಮ ಪಡ್ತಾ ಇರ್ತಾನೆ. ಅವನಿಗೆ ಯಾವತ್ತೂ ಸಮಯನೇ ಇರೋದಿಲ್ಲ ಭಗವಂತನ ಬಗ್ಗೆ ನೆನೆಸೋದಕ್ಕೆ. ಮತ್ತೆ ಆಸುರಿ ಸ್ವಭಾವದವರು ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತವ್ರು. ನಂತರ ಮಾಯಾ ಅಪಹೃತ ಜ್ಞಾನಿಗಳು ಯಾರಿರ್ತಾರೆ, ಇವ್ರನ್ನ ನರಾಧಮ ಅಂತ ಕೂಡ ಕರೀತಾರೆ. ಇನ್ನೊಬ್ಬರಿಗೆ ನೋವನ್ನು ಕೊಡುವಂತವ್ರು ನರಾಧಮರು. ಆಸುರಿ ಗುಣವನ್ನು ಹೊಂದಿರುವವರು, ಅವರು ಭಗವಂತನ ಒಂದು ಪಾರಮ್ಯವನ್ನ ಯಾವತ್ತು ಅವರು ಒಪ್ಕೊಳ್ಳೋದಿಲ್ಲ. ಈ ಮಾಯಾ ಅಪಹೃತ ಜ್ಞಾನಿಗಳು ಯಾರಿರ್ತಾರೆ, ಅವರು ಒಂದು ಅವ್ರದೇ ಒಂದು ಭೌತಿಕ ಜ್ಞಾನದಲ್ಲಿ ಅವರು ಅನ್ಕೋತಾರೆ, ಆದ್ರೆ ಭಗವಂತ ಅನ್ನೋದು ಇಲ್ವೇ ಇಲ್ಲ. ಎಲ್ಲವೂ ಕೂಡ ನಮ್ಮ ಪ್ರಾಯೋಗಿಕವಾಗಿ ನಾವು ನೋಡುವಂತವ್ರು, ಮತ್ತೆ ಆದ ಕಾರಣ ನಮ್ಗೆ ಭಗವಂತ ಕಾಣಿಸ್ತಾ ಇಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇಲ್ಲ ಅಂತ ಹೇಳಿ ಭಗವಂತ ಇಲ್ಲ ಅಂತ ಹೇಳುವಂತವ್ರು. ಹೀಗೆ 4 ಜನ ದುಷ್ಕೃತಿಗಳು, ಅವರು ಕೂಡ ಭಗವಂತನಿಗೆ ಶರಣು ಹೋಗೋದಿಲ್ಲ. ಆದ ಕಾರಣ ಅವರನ್ನಲ್ಲಿ ಆಸುರಿ ಗುಣ ಸಂಪನ್ನರು ಅಂತ ನಾವು ತಿಳಿಬಹುದು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಃ ನಾ ಶೌಚಂ ನಾಪಿ ಚಾಚರೋ ನಾ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಮದ್ಯಪಾನ ಮಾಡ್ತಾ ಇದ್ದಾರೆ. ಮತ್ತೆ ಇದು ಒಂದು ಆಸುರಿ ಗುಣ. ಯಾವಾಗ ಆಸುರಿ ಗುಣದಲ್ಲಿ ಇರ್ತಾರೆ, ಅವರಲ್ಲಿ ಒಂದು ಶುಚಿತ್ವ ಅಂದ್ರೆ ಆಂತರಿಕವಾಗಿ ಬಹಿರಂಗವಾಗಿ 2 ರೀತಿಯಲ್ಲಿ ಅವರಲ್ಲಿ ಶುಚಿತ್ವ ಅನ್ನೋದು ಇರೋದಿಲ್ಲ. ಅಂದ್ರೆ ಈಗಿನ ಕಾಲದ ಒಂದು ಮಕ್ಕಳು ಹೇಗಿದ್ದಾರೆ ಅಂತಂದ್ರೆ, ಪ್ರಭುಪಾದರು ಹೇಳ್ತಾರೆ, ನಾವು ಅವರನ್ನ ಪ್ರಾಣಿಗಳನ್ನಾಗಿ ಮಾಡ್ತಾ ಇದೀವಿ, 2 ಕಾಲಿನ ಪ್ರಾಣಿಗಳಾಗ್ತಾರೆ. ಮುಂದೆ ಅವರನ್ನ ನಾವು ಶಾಲೆ ಕಾಲೇಜುಗಳಿಗೆ ಕಳಿಸ್ತಾ ಇಲ್ಲ, ನಾವು ಅವರನ್ನ ಕಸಾಯಿಖಾನೆಗೆ ಕಳಿಸ್ತಾ ಇದೀವಿ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಅವರು ಮುಂದೆ ಒಂದು
ಏನು ಭೌತಿಕ ಜ್ಞಾನವನ್ನ ಪಡಿತಾ ಇದ್ದಾರೆ, ಅದನ್ನ ಪಡೆದ ಮೇಲೆ ಅವರು ಹೊರಗಡೆ ಬರುವಾಗ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ದೇವ್ರು ಅಂದ್ರೆ ಇಲ್ಲ, ಭಗವಂತ ಅಂತ ಯಾರೂ ಇಲ್ಲ, ನಾವು ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿನೇ ಒಪ್ಕೊಳ್ಳುವಂಥದ್ದು. ನಮ್ಗೆ ಈ ರೀತಿ ಅಂದ್ರೆ ನಮ್ಮ ಕಣ್ಣುಗಳಿಗೆ ಭಗವಂತ ಕಾಣಿಸಿಲ್ಲ, ಆದ ಕಾರಣ ಅವನು ಇಲ್ಲವೇ ಇಲ್ಲ ಅನ್ನೋ ರೀತಿ ಅವರು ಮನಸ್ಥಿತಿ ಇರುತ್ತೆ. ಮತ್ತೆ ಅವರು ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ, ಭೋಗ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಆದ್ರೆ ಅವರು ಮುಂದಿನ ಜನ್ಮ ಇದೆ, ಪಾಪ ಪುಣ್ಯ ಕರ್ಮಗಳು ಇದೆ ಅಂತ ಹೇಳಿದ್ರೆ ಅದು ಯಾವ್ದನ್ನು ಅವರು ಒಪ್ಕೊಳ್ಳೋದಿಲ್ಲ. ಆ ರೀತಿ ಅವರು ಒಂದು ಜೀವನ ಕ್ರಮ ಅನ್ನೋದಿರುತ್ತೆ. ಮತ್ತೆ ಕೆಲವೊಂದು ಮಕ್ಕಳು ತಂದೆ ತಾಯಿಯಿಂದ ದೂರ ಹೋಗಿ ಎಲ್ಲಾದ್ರೂ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದಾರೆ ಅಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅವರು ಅವರನ್ನ ಕೇಳೋರು ಯಾರು ಇರೋದಿಲ್ಲ. ಆದ ಕಾರಣ ಅವರು ಎಲ್ಲ ಬೇಡದ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ. ಆ ರೀತಿ ಒಂದು ನಾಗರಿಕತೆ ಅಂದ್ರೆ ಈ ಭೌತಿಕ ಜ್ಞಾನ ಅನ್ನುವಂಥದ್ದು ಮನುಷ್ಯನನ್ನಾಗಿ ಮಾಡ್ದಿರ ಅವನನ್ನ ಪ್ರಾಣಿಯನ್ನಾಗಿ ಮಾಡ್ತಿದೆ. ಅಂದ್ರೆ ಅವರು 2 ಕಾಲಿನ ಪ್ರಾಣಿಗಳು ಅಂತಂದ್ರೆ ಆಹಾರ ನಿದ್ರ ವೈಮೈಥುನಂಶ, ಅದ್ರಲ್ಲೇ ಕೂಡ ಅಂದ್ರೆ ಅವ್ರು ಯಾವಾಗ್ಲೂ ಸದಾ ಇರ್ತಾರೆ. ಅಂದ್ರೆ ಅವ್ರಿಗೆ ಊಟ ಸಿಕ್ಕಿದ್ರೆ ಸಾಕು, ನಿದ್ದೆ ಮಾಡಿದ್ರೆ ಸಾಕು, ಮತ್ತೆ ಹೆದರಿಕೆ ಏನಾದ್ರೂ ಕೂಡಿಡ್ತಾರೆ, ನಂತರ ಮಾಡುವಂಥದ್ದು ಮಕ್ಕಳನ್ನ ಹುಟ್ಟಿಸುವಂಥದ್ದು. ಇಷ್ಟೇ ಮನುಷ್ಯ ಜೀವನದ ಒಂದು ಅಂದ್ರೆ ಪ್ರಾಣಿಗಳು ಏನನ್ನ ಮಾಡ್ತವೆ ಅದನ್ನೇ ಮನುಷ್ಯರು ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನ ನೀಡುವಂಥದ್ದು. ಅಂದ್ರೆ ಅವರಿಗೆ ಯಾವುದೇ ರೀತಿ ಈ ಮನುಷ್ಯ ಜನ್ಮದ ಪ್ರಾಮುಖ್ಯತೆ ಗೊತ್ತಿಲ್ಲ. ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು, ಜಿಜ್ಞಾಸೆ ಮಾಡ್ಬೇಕು, ನಾನು ಯಾರು, ಏನ್ ಮಾಡ್ತಾ ಇದ್ದೀನಿ, ಯಾಕೆ ಬಂದಿದ್ದೀನಿ, ಎಲ್ಲಿಗೆ ಹೋಗ್ತೀನಿ, ನನ್ನ ಜೀವನದ ಮೂಲ ಉದ್ದೇಶ ಏನು, ಗುರಿ ಏನು, ಇದೆಲ್ಲವನ್ನು ಕೂಡ ಅವರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಮತ್ತೆ ಅವರಲ್ಲಿ ಸತ್ಯ ಅನ್ನೋದು ಇರೋದಿಲ್ಲ. ಅಂದ್ರೆ ಅವರೆಲ್ಲ ಜೂಜಾಡುವಂತವ್ರು, ಯಾವತ್ತೂ ಕೂಡ ಸತ್ಯವನ್ನ ಹೇಳೋದಿಲ್ಲ. ಹೀಗೆ ಯಾವ್ದೆಲ್ಲ 4 ನಿಯಂತ್ರಕ ತತ್ವಗಳನ್ನ ಪ್ರಭುಪಾದರು ಹೇಳಿದ್ದಾರೆ, ಅದ್ ಯಾವ್ದನ್ನು ಕೂಡ ಅನುಸರಣೆ ಮಾಡೋದಿಲ್ಲ. ಯಾರು ಆಸುರಿ ಗುಣ ಸಂಪನ್ನರಾಗಿರ್ತಾರೆ ಅವರು, ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತಿಳುವಳಿಕೆ ಅವರಲ್ಲಿ ಇರೋದಿಲ್ಲ. ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಆಹುರ್ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಂ ಅನ್ಯತ್ ಕಾಮ ಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಅಂದ್ರೆ ಈ ಒಂದು ಪ್ರಜೋತ್ಪತ್ತಿ ಏನಾಗಿದೆ ಅಥವಾ ಈ ಜಗತ್ತು ಹೇಗೆ ಅದು ಸೃಷ್ಟಿ ಆಯ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ಇದನ್ನ ಸೃಷ್ಟಿ ಮಾಡೋದಕ್ಕೆ ಯಾರು ಸೃಷ್ಟಿಕರ್ತನ ಅವಶ್ಯಕತೆ ಇಲ್ಲ. ಸೃಷ್ಟಿಕರ್ತ ಅಂತ ಯಾರು ಒಬ್ಬ ದೇವರು ಇಲ್ಲಿ ಯಾರು ಇಲ್ಲ. ಈ ಜಗತ್ತು ಅನ್ನುವಂಥದ್ದು ಅದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ. ಅಂದ್ರೆ ಇದಕ್ಕೆ ಯಾರು ಅದಕ್ಕೆ ಕಾರಣಕರ್ತರು ಇಲ್ಲ. ಈ ಜಗತ್ತು ಏನಾಗಿದೆ ಅದು ಆಗಿರುವಂತದ್ದು ಕಾಮದಿಂದ ಮಾತ್ರನೇ ಈ ಜಗತ್ತಿನಲ್ಲಿ ಈ ರೀತಿ ಒಂದು ಪ್ರಜೆಗಳು ಅಥವಾ ಒಂದು ಸಂತತಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಕೂಡ ಆಗ್ತಿರುವಂತದ್ದು ಬರೀ ಕಾಮದಿಂದ ಮಾತ್ರ ಅಂತ ಅವರು ಆ ರೀತಿ ಅವರು ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅವರ ಪ್ರಕಾರ ಭಗವಂತ ಅಂತ ಯಾರು ಒಬ್ರು ಇಲ್ಲವೇ ಇಲ್ಲ ಅಂತ ಅವರು ತಿಳಿತಾರೆ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮನೋ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಣ ಕ್ಷಯಾಯ ಜಗತೋ ಅಹಿತಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಅಂದ್ರೆ ಇಂತಹ ಜನ ಯಾವಾಗ ಅವರಿಗೆ ಭಗವಂತನನ್ನ ಒಪ್ಪೋದಿಲ್ಲ, ಭಗವಂತ ಇದಾನೆ ಅನ್ನೋದನ್ನೇ ಅವರು ಒಪ್ಕೊಳ್ಳೋದಿಲ್ಲ, ಅಂತಹ ಜನ ಏನ್ ಮಾಡ್ತಾರೆ ಅಂದ್ರೆ ಆಸುರಿ ಗುಣ, ರಾಕ್ಷಸಿ ಗುಣದಿಂದ ಅವರು ಈಗ ನಾವು ನೋಡ್ತೀವಿ ಅನೇಕ ಕಡೆ ಜನ ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಸಾಯ್ತಾನೂ ಇರ್ತಾರೆ. ಅಂದ್ರೆ ಅನೇಕ ರೀತಿಗಳಲ್ಲಿ ಸಾವು ಅನ್ನೋದು ಸಂಭವಿಸ್ತಾ ಇರುತ್ತೆ. ಒಂದು ಅಪಘಾತದಿಂದ ಇರ್ಬೋದು, ಅಥವಾ ಕಾಯಿಲೆಗಳಿಂದ ಇರ್ಬೋದು, ಅಥವಾ ಇನ್ನೇನೋ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಸುತ್ತಮುತ್ತ ನಾವು ನೋಡ್ತಾ ಇರ್ತೀವಿ, ಸಾಯ್ತಾನೆ ಇರ್ತಾರೆ ಜನ. ಆದ್ರೆ ಈ ಆಸುರಿ ಗುಣದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಸಾವಿನ ಒಂದು ತೀವ್ರತೆಯನ್ನ ಹೆಚ್ಚಿಸ್ತಾರೆ. ಅಂದ್ರೆ ಅವರು ಬೇಡದ ಒಂದು ಅನಾವಶ್ಯಕ ಕಾರಣಗಳಿಗಾಗಿ ಈ ಉಗ್ರ ಕರ್ಮಗಳು ಅಂದ್ರೆ ಈ ರೀತಿ ಒಂದು ನಾಶ ಕಾರ್ಯಗಳಲ್ಲಿ ತೊಡಗುತ್ತಾರೆ. ವಿನಾಕಾರಣ ಯಾರು ಏನಂತ ಹೇಳ್ತಾರೆ, ಮುಗ್ಧ ಜನರಿರ್ತಾರೆ, ಅವರ ಮೇಲೆ ಈ ರೀತಿ ಒಂದು ನಾವು ನೋಡ್ತಾ ಇದೀವಿ, ಒಂದು ಯುದ್ಧವನ್ನ ಸೃಷ್ಟಿ ಮಾಡ್ತಾರೆ. ಆ ಯುದ್ಧದಲ್ಲಿ
ಯಾವುದೇ ಒಂದು ಕಾರಣ ಇರೋದಿಲ್ಲ, ಆದ್ರೆ ಸಾಯುವಂತವರೆಲ್ಲ ಮುಗ್ಧರಾಗಿರ್ತಾರೆ. ಹೀಗೆ ಈ ಉಗ್ರಗಾಮಿ ಕೆಲಸಗಳನ್ನ ಮಾಡುವಂತದ್ದು ಇವರೆಲ್ಲರೂ ಕೂಡ ರಾಕ್ಷಸಿ ಸ್ವಭಾವದವರು. ಅವರು ಯಾವತ್ತೂ ಕೂಡ ಭಗವಂತನ ಒಂದು ಅಸ್ತಿತ್ವವನ್ನು ಒಪ್ಕೊಳ್ಳೋದಿಲ್ಲ. ಮತ್ತೆ ಅವರ ಒಂದು ಮಾಡುವಂತಹ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳು ಇದೆ, ಮತ್ತೆ ಪುನರ್ಜನ್ಮ ಅನ್ನೋದು ಇದೆ. ಇದೆಲ್ಲವನ್ನು ಕೂಡ ಅವ್ರು ಯಾವತ್ತೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ. ಆದ ಕಾರಣ ಅವರು ಅವರ ಮನಸ್ಸೋ ಇಚ್ಛೆ ಒಂದು ದಬ್ಬಾಳಿಕೆಯನ್ನ ಮಾಡುವಂತದ್ದು, ಮತ್ತೆ ಇತರರನ್ನ ನೋಯಿಸುವಂತದ್ದು, ಬೇರೆಯವರಿಗೆ ಹಿಂಸೆನ ಕೊಡುವಂತದ್ದು, ಮತ್ತೆ ಅದಕ್ಕಾಗಿ ಒಂದು ಆ ಜನರ ಒಂದು ಸಾವಿನ ಒಂದು ತೀವ್ರತೆಯನ್ನ ಹೆಚ್ಚಿಸುವಂತದ್ದು, ಇವೆಲ್ಲವನ್ನು ಕೂಡ ರಾಕ್ಷಸಿ ಸ್ವಭಾವದವರು ಮಾಡ್ತಾ ಇರ್ತಾರೆ. ಕಾಮಾಂ ಆಶ್ರಿತ್ಯ ದುಷ್ಪುರಾಂ ದಂಭಮಾನಮದಾನ್ವಿತಃ ಮೋಹಾದ್ ಗೃಹೀತ್ವಾ ಸದ್ ಗ್ರಹಾನ್ ಪ್ರವರ್ತಂತೆ ಅಶುಚಿವ್ರತಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಢಂಬ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೆ ಒಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರ್ತಾರೆ. ಅಂದ್ರೆ ಇವ್ರಿಗೆ ಕಾಮ ಅನ್ನುವಂಥದ್ದು ಎಷ್ಟಿರುತ್ತೆ ಅಂತಂದ್ರೆ ಅವರಲ್ಲಿ ತೃಪ್ತಿ ಅನ್ನೋದಿಲ್ಲ. ನಾವು ನೋಡಿದೀವಿ ಕಾಮ ಅನ್ನೋದು ಯಾವ ರೀತಿ ಅಂದ್ರೆ ಅದು ಒಂದು ಉರಿತಿರುವ ಬೆಂಕಿ ಜ್ವಾಲೆ ಇದ್ದ ಹಾಗೆ. ಅದಕ್ಕೆ ನಾವು ಎಷ್ಟೇ ಒಂದು ತುಪ್ಪವನ್ನ ಸುರಿದ್ರು ಅದು ನಂದಿ ಹೋಗೋದಿಲ್ಲ, ಇನ್ನು ಜೋರಾಗಿ ಉರಿಯುತ್ತೆ. ಹಾಗೆ ಕಾಮ ಅನ್ನುವಂಥದ್ದು ನಾವು ಆಸೆಗಳು ಬಯಕೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಅದನ್ನ ಈಡೇರಿಸಿದ ಕೂಡಲೇ ಅಲ್ಲಿ ತೃಪ್ತಿ ಅನ್ನೋದು ಜೀವಾತ್ಮನಿಗೆ ಸಿಗೋದಿಲ್ಲ. ಇನ್ನೊಂದು ಆಸೆ, ಇನ್ನೊಂದು ಒಂದು ಬಯಕೆ ಅದ್ರಲ್ಲಿ ಮತ್ತೆ ಮತ್ತೆ ಹೆಚ್ಚುತ್ತಾನೆ ಹೋಗುತ್ತೆ. ಹಾಗೆ ಈ ಆಸುರಿ ಗುಣದವರು ಕೂಡ ಅದೇ ರೀತಿ ಇರ್ತಾರೆ. ಅವರು ಒಣ ಪ್ರತಿಷ್ಠೆಯ ಉನ್ಮಾದದಲ್ಲಿ ಮೈ ಮರಿತಾರೆ. ಅಂದ್ರೆ ಅವರಲ್ಲಿ ಅವರಿಗೆ ಅವರೇ ಅಂದ್ರೆ ಯಾವಾಗ ಭಗವಂತ ಎಲ್ಲರಿಗಿಂತ ಶ್ರೇಷ್ಠ, ಭಗವಂತ ಅವನು ಸೃಷ್ಟಿಕರ್ತ, ಭಗವಂತ ಅವನು ಒಡೆಯ, ಅವನೇ ಭೋಗಿಸುವವನು, ಎಲ್ಲವೂ ಕೂಡ ಅವನಿಗೆ ಸೇರಿರುವಂತದ್ದು, ಇದು ನಿಜವಾದ ಒಂದು ಜ್ಞಾನ. ಆದ್ರೆ ಆಸುರಿ ಸಂಪತ್ತಿನಲ್ಲಿ ಹುಟ್ಟಿದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಇದೆಲ್ಲವೂ ಕೂಡ ನಮಗೆ ಸೇರಿದ್ದು, ಇದೆಲ್ಲ ನನ್ನದು ಅಂತ ಹೇಳಿ ಒಂದು ಮದ ಅಂದ್ರೆ ಆ ಅಹಂಕಾರದಿಂದ ಒಣ ಪ್ರತಿಷ್ಠೆಯಿಂದ ಅವ್ರು ಏನ್ ಮಾಡ್ತಾರೆ ಮೈ ಮರಿತಾರೆ. ಮೈ ಮರೆತು ಅವರು ಮೋಹಕ್ಕೆ ಒಳಗಾಗ್ತಾರೆ. ಅಂದ್ರೆ ಇದೆಲ್ಲ ನಂದು ಅಂತ ಹೇಳಿ ಒಂದು ಮೋಹಕ್ಕೆ ಅಂದ್ರೆ ಅದಕ್ಕೆ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೋತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗ್ತಾರೆ. ಯಾವುದು ಅಶಾಶ್ವತ, ಇದೆಲ್ಲವೂ ಕೂಡ ಯಾವ್ದೆಲ್ಲ ನಂದು ಅಂತ ನಾವು ಹೇಳ್ತಾ ಇದ್ವಿ ಅದನ್ನ ಎಲ್ಲರೂ ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಅಂತಹ ಒಂದು ಅಶಾಶ್ವತವಾದ ವಿಷಯಗಳಿಗೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಮತ್ತೆ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರ್ತಾರೆ. ಯಾವ್ದು ಮಾಡಬಾರ್ದು, ಅಶುಚಿ ಕರ್ಮಗಳು ಅಂತ ಯಾವ್ದೆಲ್ಲ ಇದೆ ಅದನ್ನೇ ಅವರು ಯಾವಾಗ್ಲೂ ಮಾಡ್ತಿರ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಒಂದು ಮಾಂಸಭಕ್ಷಣೆಯನ್ನ ಮಾಡುವಂಥದ್ದು. ಯಾವ ವ್ಯಕ್ತಿ ಮಾಂಸಭಕ್ಷಣೆಯನ್ನ ಮಾಡ್ತಾನೆ ಅವನ ಹೃದಯದಲ್ಲಿ ದಯೆ, ಕರುಣೆ ಅನ್ನೋದು ಇರೋದಿಲ್ಲ. ಮತ್ತೆ ಯಾರು ಮದ್ಯಪಾನ, ಧೂಮಪಾನ ಈ ರೀತಿ ಬೇಡದ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿರ್ತಾರೆ ಅವರಲ್ಲಿ ತಪಸ್ಸು ಅನ್ನೋದು ಇರೋದಿಲ್ಲ. ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಅವರು ಚಿಂತನೆ ಮಾಡೋದಿಲ್ಲ. ಯಾವ್ದು ಬೇಡ ಅಂತ ಹೇಳ್ತಾರೆ ಅದನ್ನ ಅವರು ದೂರ ಇಡುವಷ್ಟು ಅವರಲ್ಲಿ ಒಂದು ಮಾನಸಿಕವಾಗಿ ಒಂದು ಶಕ್ತಿ ಅನ್ನೋದು ಅವರಲ್ಲಿ ಮನಸ್ಸಿನಲ್ಲಿ ಇರೋದಿಲ್ಲ. ಮತ್ತೆ ಯಾರು ಅನೈತಿಕ ಸಂಬಂಧಗಳಲ್ಲಿ ಒಂದು ಅನೈತಿಕ ಸಂಬಂಧಗಳನ್ನ ಹೊಂದಿರ್ತಾರೆ ಅವರಲ್ಲಿ ಯಾವುದೇ ರೀತಿಯ ಒಂದು ಶುಚಿತ್ವ ಅನ್ನೋದು ಇರೋದಿಲ್ಲ. ನಂತರ ಯಾರು ಈ ರೀತಿ ಒಂದು ಜೂಜನ್ನ ಹಾಡ್ತಾರೆ ಅವರಲ್ಲಿ ಸತ್ಯವನ್ನ ಅವರು ನುಡಿಯೋದಿಲ್ಲ. ಈ ರೀತಿ ಒಂದು ಅಶುಚಿ ಕರ್ಮಗಳು ಆಸುರಿ ಗುಣದವರು ಅವ್ರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಿಂತಾಂ ಅಪರಿಮೇಯಾಂ ಚ ಪ್ರಲಯಾಂತಾಂ ಉಪಾಶ್ರಿತಃ ಕಾಮೋಪಭೋಗೋ ಪರಮಾ ಏತಾವದ್ ಇತಿ ನಿಶ್ಚಿತಃ. ಆಶಾ ಪಾಶಾಶತೈರ್ಬದ್ಧ ಕಾಮಕ್ರೋಧಾಪರಾಯಣ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳಿಯಲಾರದ ಆತಂಕ. ಲಕ್ಷಾಂತರ ಬೈಕಿಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಈ ಶ್ಲೋಕದ ಭಾವಾರ್ಥಗಳನ್ನ ಓದುವಾಗ ನಮ್ಗೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಹೀಗೆ ಇದೀವೇನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮಲ್ಲೂ ಕೂಡ ಇಷ್ಟೆಲ್ಲ ಆಸುರಿ ಗುಣಗಳು ಇದೆ ಅಂತ ಅನ್ಸುತ್ತೆ. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಅಂದ್ರೆ ಈಗಿನ ಸಮಾಜದಲ್ಲಿ ಎಲ್ಲರೂ ಹಾಗೆ ಇದ್ದಾರೆ. ಅವರ ಜೀವನದಲ್ಲಿ ನಾನು ಎಷ್ಟು ಇಂದ್ರಿಯ ಭೋಗ ಮಾಡಿದ್ದೀನಿ ಅದೇ ನನ್ನ ಜೀವನದ ಒಂದು ಮಹತ್ವ ಅಂತ ತಿಳ್ಕೊಂತೀನಿ. ಮತ್ತೆ ನಾನು ಬೇರೊಬ್ಬರ ಮುಂದೆ ಅದನ್ನೇ ಹೇಳ್ಕೊತೀನಿ.
ನಾನು ಇಷ್ಟೆಲ್ಲ ಒಂದು ಇಂದ್ರಿಯ ಭೋಗವನ್ನ ಮಾಡಿದ್ದೀನಿ, ಇಷ್ಟೆಲ್ಲ ಇಂದ್ರಿಯ ಭೋಗದ ವಿಚಾರಗಳು ನನಗೆ ಗೊತ್ತಿದೆ, ಇನ್ನೂ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದೇ ನಾವು ನಮ್ಮ ಒಂದು ಮಹತ್ವವಾದ ವಿಷಯ ಅಂತ ಅನ್ಕೋತೀವಿ. ಮತ್ತೆ ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳಿಯಲಾಗದ ಆತಂಕ. ಆ ಯಾವ್ದೆಲ್ಲ ಭೋಗದ ಜೀವನದಲ್ಲಿ ಏನನ್ನೆಲ್ಲ ಪಡ್ಕೋಬೇಕು ಅಂತ ಅನ್ಕೋತಾ ಇದೀವಿ, ಅದನ್ನ ಪಡ್ಕೊಳ್ಳೋದಕ್ಕೆ ಶ್ರಮ ಪಡ್ತಾ ಇರ್ತೀವಿ. ಯಾವಾಗ್ಲೂ ಕೂಡ ಅದನ್ನ ಪಡ್ಕೊಳ್ಳೋಕೆ ನಾವು ಶ್ರಮವನ್ನು ಪಡ್ಬೇಕಾಗುತ್ತೆ. ಈ ರಜೋಗುಣದಲ್ಲಿ ಇರುವಂತವ್ರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವರದು ಕೊನೆಯವರೆಗೂ ಅವರದು ಅಳಿಯಲಾಗದ ಆತಂಕ. ಅಂದ್ರೆ ಅವರು ಮತ್ತೆ ಮತ್ತೆ ಆಸೆಗಳು ಅವ್ರಿಗೆ ಹುಟ್ಟುತ್ತಾನೆ ಇರುತ್ತೆ. ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರು ಕತ್ತೆಗಳ ಹಾಗೆ ಜೀವನವನ್ನ ಮಾಡ್ತಾನೆ ಇರ್ತಾರೆ. ಬದುಕಿನ ಮಹತ್ವವನ್ನ ಅಥವಾ ಅದರ ಜ್ಞಾನವನ್ನ ಅವ್ರು ಬೆಳೆಸ್ಕೊಳ್ಳೋದಕ್ಕೆ ಅವ್ರ ಹತ್ರ ಸಮಯ ಅನ್ನೋದೇ ಇರೋದಿಲ್ಲ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರದ್ದು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಅಂದ್ರೆ ಯಾವಾಗ ಈ ಆಸೆ ಅನ್ನುವಂಥದ್ದು ಅತಿಯಾಗ್ತಾ ಹೋಗುತ್ತೆ, ಆಗ ಅದನ್ನ ಈಡೇರಿಸ್ಕೊಳ್ಬೇಕು. ಒಳ ಪ್ರತಿಷ್ಠೆ, ಡಂಬಾಚಾರ, ಅಂದ್ರೆ ತೋರಿಕೆ ಜೀವನ ಮಾಡುವಂಥದ್ದು. ಈ ರೀತಿ ಮಾಡುವಾಗ ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಅವರಲ್ಲಿ ಕಾಮಕ್ರೋಧ ಅನ್ನೋದು ಜಾಸ್ತಿ ಆಗುತ್ತೆ. ಅದರಲ್ಲಿ ಅವರು ಸಿಕ್ಕಾಕೊಂಡು ಅವ್ರು ಏನ್ ಮಾಡ್ತಾರೆ, ಹಣವನ್ನ ಅವರು ನೇರವಾದ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಅವ್ರು ಏನೆಲ್ಲ ಒಂದು ಕೊನೆಯಿಲ್ಲದ ಕಾಮಗಳನ್ನ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಹಣವನ್ನ ತಪ್ಪಾದ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ. ಅಂದ್ರೆ ಬೇಡದ ರೀತಿಯಲ್ಲಿ ಅವರು ಹಣ ಸಂಗ್ರಹವನ್ನು ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಂ ಅಸ್ತಿದಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಾ ಶತ್ರುರ್ ಅನಿಶ್ಯೇ ಚಾಪರಾನ್ ಅಪಿ ಈಶ್ವರೋ ಅಹಂ ಭೋಗಿ ಸಿದ್ಧೋ ಅಹಂ ಬಲವಾನ್ ಸುಖಿ. ಆಡ್ಯೋ ಅಭಿಜನವಾನ್ ಅಸ್ಮಿ ಕೋ ಅನ್ಯೋ ಅಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯಾ ಇತಿ ಅಜ್ಞಾನ ವಿಮೋಹಿತಃ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ. ಇದನ್ನ ಒಂದೊಂದು ವಾಕ್ಯಗಳನ್ನ ಓದುವಾಗ್ಲೂ ಕೂಡ ನಮಗೆ ನಾವು ಈ ರೀತಿನೇ ಮಾಡ್ತೀವೇನೋ ಅಂತ ಯೋಚನೆ ಬರ್ತಾ ಇರುತ್ತೆ. ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಅಂದ್ರೆ ನಾವು ಕೂಡ ಆ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ನನ್ನ ಒಂದು ಆದಾಯ ಇವತ್ತು ಇಷ್ಟಿದೆ, ನಾನು ಮಾಡಿರುವಂತಹ ಯೋಜನೆಗಳು ಏನಿದೆ, ಮುಂದೆ ನಾನು ಯಾವ ರೀತಿ ಇರ್ಬೇಕು, ಎಷ್ಟು ಹಣವನ್ನ ಸೇರಿಸ್ಬೇಕು ಅಂತ ಅನ್ಕೊಂಡಿದೀನಿ, ಅದ್ರ ಪ್ರಕಾರ ನಾನು ಇನ್ನ ಹೆಚ್ಚು ಸೇರಿಸ್ತೀನಿ ಅನ್ನೋಂಥದ್ದು ಯೋಚನೆ ಮಾಡುವಂಥದ್ದು. ಮತ್ತೆ ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ನಾವು ಮಾಡಿರುವ ಯೋಜನೆಗಳ ಪ್ರಕಾರ ಇವತ್ತು ನನ್ನ ಹತ್ರ ಇಷ್ಟಿದ್ರೆ ನಾಳೆ ಇನ್ನ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಮತ್ತೆ ಅವನು ನನ್ನ ಶತ್ರು, ಯಾರು ನಮಗೆ ಕಾಂಪಿಟೇಟರ್ಸ್ ಅವರೆಲ್ಲ ನನ್ನನ್ನು ನಾನು ಇದು ಜಾಸ್ತಿ ಇದ್ರು ಕೂಡ ಅಂತ ಮನಸ್ಥಿತಿ ಇರೋ ಜನನು ಇರ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಆ ಹಣಕ್ಕೆ ಅಥವಾ ಒಂದು ಕಾಮ ಜೀವನಕ್ಕೆ, ಆ ಭೋಗ ಜೀವನಕ್ಕೆ ಮಾರು ಹೋಗಿರ್ತಾರೆ ಅಂದ್ರೆ ದಾಯಾದಿಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ದುರ್ಯೋಧನ, ಪಾಂಡವರು, ಇವರೆಲ್ಲರೂ ಕೂಡ ಹಾಗೆ ದಾಯಾದಿಗಳು. ಅಂದ್ರೆ ಆ ದುರ್ಯೋಧನ ಮನಸ್ಥಿತಿ ಆ ರೀತಿಯದ್ದಾಗಿರುತ್ತೆ. ಅಂದ್ರೆ ನಾನು ಭೋಗ ಮಾಡ್ಬೇಕು, ಎಲ್ಲ ನನಗೆ ಸೇರ್ಬೇಕು ಅನ್ನೋದಕ್ಕೋಸ್ಕರ ತನ್ನ ತಮ್ಮಂದಿರು ಅಣ್ಣಂದಿರನ್ನೇ ಕೂಡ ಕೊಲ್ಲೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಎಲ್ಲದರ ಪ್ರಭು. ಅಂದ್ರೆ ಇಲ್ಲಿ ಅವನು ಆ ಭಗವಂತನನ್ನ ಮರೀತಾನೆ. ಅಂದ್ರೆ ಭಗವಂತ ಎಲ್ಲರಿಗೂ ಪ್ರಭು, ಆದ್ರೆ ಅವನು ಅನ್ಕೋತಾನೆ ನಾನೇ ಎಲ್ಲದರ ಪ್ರಭು, ಅಂದ್ರೆ ನಾನೇ ಒಡೆಯ ಅನ್ನುವಂಥದ್ದು. ಭೋಗ ಪಡುವವನು ನಾನೇ, ಏನೆಲ್ಲ ನಾನು ಸೇರ್ಸಿಟ್ಟಿದ್ದೀನಿ ಅದನ್ನೆಲ್ಲ ನಾನೇ ಭೋಗಿಸುವವನು, ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ಅಂದ್ರೆ ನನ್ನ ಹತ್ರ ಎಲ್ಲಾ ಇದೆ ಅನ್ನುವಂಥದ್ದು. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತಾ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು. ಇಂಥವ್ರು ಮಾಡುವಂತಹ ಯಾಗಗಳು ಅಥವಾ ಒಂದು ಧಾರ್ಮಿಕ ಕಾರ್ಯಗಳು ಅಂತ ಏನ್ ಅನ್ಕೋತಾರೆ, ಅಲ್ಲಿ ಅವ್ರು ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಯಾವುದೇ ಒಂದು ಭಗವಂತ ಯಾಗ ಅಂದ್ರೆ ಏನು, ಯಜ್ಞ ಪುರುಷನನ್ನ ತೃಪ್ತಿಪಡಿಸುವಂಥದ್ದು. ಅವ್ರು ಯಜ್ಞ ಪುರುಷನನ್ನೇ ಒಪ್ಕೊಳ್ಳೋದಿಲ್ಲ. ಮತ್ತೆ ಯಾಗ ಯಾರಿಗೋಸ್ಕರ ಮಾಡ್ತಾ ಇದಾರೆ ಅಂದ್ರೆ ಒಂದು ತೋರಿಕೆಗಾಗಿ ಮಾಡುವಂಥದ್ದು. ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಎಲ್ಲರನ್ನು ಕರೆಸಿ ಎಲ್ಲರ ಮುಂದೆ ನನ್ನ ಒಂದು ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಕೊಡುವೆನು, ಎಲ್ಲರ ಮುಂದೆ ನಾನು ಇಷ್ಟು ಹಣ ಇದೆ ನನ್ನ ಹತ್ರ ಅಂತ ಪ್ರದರ್ಶನ ಮಾಡುವಂಥದ್ದು, ನಾನು ಇವರಿಗೆ ಈ ರೀತಿ ದಾನ ಕೊಡ್ತಾ ಇದ್ದೀನಿ ಅಂತ ತೋರಿಕೆಗಾಗಿ ಮಾಡುವಂಥದ್ದು. ಇವೆಲ್ಲವೂ ಕೂಡ ಈ ಆಸುರಿ ಗುಣದವರು ಮಾಡುವಂಥದ್ದು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಅಂದ್ರೆ ಅವರು ಇದೆಲ್ಲವೂ ಕೂಡ ಅಜ್ಞಾನ. ಹೀಗೆ ಅವರು
ಒಂದು ಭ್ರಾಂತಿಯಲ್ಲಿ ಮುಳುಗಿರ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಹಿರಣ್ಯಕಶಿಪು ಸ್ವಂತ ಮಗನನ್ನ ಕೊಲ್ಲುವಂಥದ್ದು. ಅವನು ಹಿರಣ್ಯಕಶಿಪು ತನ್ನ ಮಗ ಅವನು ವಿಷ್ಣು ಬಂದು ಹರಿ ಬಂದು ಆ ಹಿರಣ್ಯಕಶಿಪುವಿನ ಹೇಳ್ತಾನೆ ಅಂತ ಯಾವಾಗ ಗೊತ್ತಾಗುತ್ತೆ, ಅವನು ತನ್ನ ಸ್ವಂತ ಮಗನನ್ನೇ ಕೊಲ್ಲೋದಕ್ಕೂ ಅವನು ಸಿದ್ಧನಿರ್ತಾನೆ. ಇಲ್ಲಿ ನಾವು ಇನ್ನೊಂದು ನೋಡ್ತಾ ಇದೀವಿ, ಕಂಸನು ಹಾಗೆ ಅವನಿಗೆ ಯಾವಾಗ ಗೊತ್ತಾಗುತ್ತೆ ದೇವಕಿಯ ಅಷ್ಟಮ ಒಂದು ಪುತ್ರ ಯಾರಿದ್ದಾನೆ ಅವನ ಒಂದು ಸಾವು ಸಂಭವಿಸುತ್ತೆ ಅಂತ ಗೊತ್ತಾದ ಕೂಡಲೇ ಅವನು ಏನ್ ಮಾಡ್ತಾನೆ, ಇಲ್ಲಿ ನಾವು ನೋಡ್ತಿರುವಂತಹ ದೃಶ್ಯ ದೇವಕಿ ಮತ್ತೆ ವಸುದೇವರು ಮದ್ವೆ ಆದ ನಂತರ ಅವನ ದೇವಕಿಯನ್ನ ತನ್ನ ಗಂಡನ ಮನೆಗೆ ಕಳಿಸಿಕೊಡುವುದಕ್ಕಾಗಿ ಕಂಸ ಅವರ ರಥವನ್ನ ಹೊಡಿಸ್ಕೊಂಡು ಬರ್ತಾ ಇದ್ದಾಗ ಆಕಾಶದಿಂದ ಒಂದು ಅಶರೀರವಾಣಿ ಕೇಳಿಸುತ್ತೆ ಅವನ್ಗೆ. ದೇವಕಿಯ ಪುತ್ರ 8ನೇ ಮಗು ಅವನಿಂದ ಇವನು ಹತನಾಗ್ತಾನೆ ಅಂತ ಹೇಳಿದ ಕೂಡಲೇ ಅವನು ಆ ಕೂಡಲೇ ಒಂದು ಕತ್ತಿಯನ್ನ ತಗೊಂಡು ತನ್ನ ತಂಗಿ ಅಂತ ಕೂಡ ಯೋಚನೆ ಮಾಡೋದಿಲ್ಲ. ದೇವಕಿಯನ್ನ ಕೊಂದು ಬಿಟ್ರೆ ಅವಳ ಗರ್ಭದಲ್ಲಿ ಆ ಮಗು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿ ಅವನು ತನ್ನ ತಂಗಿಯನ್ನು ಕೂಡ ಸಾಯಿಸೋದಕ್ಕೆ ಹೋಗ್ತಾನೆ. ಹೀಗೆ ಆ ಮನಸ್ಥಿತಿ ಅನ್ನುವಂಥದ್ದು, ಆಸುರಿ ಗುಣ ಅನ್ನುವಂಥದ್ದು ಎಷ್ಟು ಇರುತ್ತೆ. ಇಲ್ಲಿ ಕ್ರೋಧ ನೋಡ್ತಾ ಇದ್ವಿ. ಈ ಕಂಸನಲ್ಲಿ ಒಂದು ಏನಂದ್ರೆ ತಾನು ಬದುಕಬೇಕು, ಅದಕ್ಕಾಗಿ ಯಾರ್ ಸತ್ರು ಪರವಾಗಿಲ್ಲ, ಅದಕ್ಕಾಗಿ ತನ್ನ ಸ್ವಂತ ತಂಗಿನೇ ಸತ್ರು ಕೂಡ ಪರವಾಗಿಲ್ಲ, ತಾನು ಶಾಶ್ವತವಾಗಿ ಇರ್ಬೇಕು, ಅಂದ್ರೆ ಯಾರು ಕೂಡ ಇಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಹ ಒಂದು ಮನಸ್ಥಿತಿ ಇವೆಲ್ಲವೂ ಕೂಡ ಆಸುರಿ ಗುಣಗಳು ಅನ್ನೋದನ್ನಲ್ಲಿ ತೋರಿಸ್ತಾ ಇದ್ದಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಅಂದ್ರೆ ಅವರು ಯಾವಾಗ ಇಂತಹ ಒಂದು ಇಲ್ಲಿ ನಾವು ನೋಡಿದ್ವಿ, ಕಂಸ ಅವನೇನ್ ಮಾಡ್ತಾನೆ, ಆತಂಕಕ್ಕೆ ಸಿಲುಕ್ತಾನೆ. ಅಂದ್ರೆ ಯಾವಾಗ ಆ ಶರೀರವಾಣಿ ಹೇಳುತ್ತೆ ಅವನಿಗೆ ಸಾವು ಸಂಭವಿಸುತ್ತೆ ದೇವಕಿಯ ಅಷ್ಟಮ ಪುತ್ರನಿಂದ ಅಂದ ಕೂಡಲೇ ಅವನೇನ್ ಮಾಡ್ತಾನೆ, ಅವನಿಗೆ ಒಂದು ಆತಂಕ ಮತ್ತೆ ಆ ಹೆದರಿಕೆನಲ್ಲಿ ಅವನೇನ್ ಮಾಡ್ತಾನೆ, ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ. ಅಂದ್ರೆ ಅವರಲ್ಲಿ ಏನು ಒಂದು ಉದ್ದೇಶ ಅಂತಂದ್ರೆ ಅವರು ಬದುಕಿರ್ಬೇಕು ಅನ್ನೋದು ಯಾಕೆ ಅಂದ್ರೆ ಇಂದ್ರಿಯ ಭೋಗ ಮಾಡೋದಕ್ಕಾಗಿ. ಆ ರೀತಿ ಒಂದು ಯೋಚನೆ ಅವರಲ್ಲಿ ಇರುತ್ತೆ. ಅಂತಹ ಒಂದು ಯೋಚನೆಗಳನ್ನ ಮಾಡ್ತಾ ಮತ್ತೆ ಅದರಲ್ಲಿ ಅವರು ಆಸಕ್ತಿಯನ್ನ ಹೊಂದುತ್ತಾ ಅವರು ಮಾಡ್ತಾ ಇರುವಂತಹ ಕೆಲಸಗಳು ಎಂತದ್ದಾಗಿರುತ್ತೆ, ತನ್ನ ತಂಗಿಯನ್ನ ಕೊಲ್ಲೋದಕ್ಕೆ ಹೋಗುವಂತದ್ದು. ನಂತರ ಅವನ್ಗೆ ಯಾವಾಗ ಗೊತ್ತಾಗುತ್ತೆ, ಅವನ ತಂಗಿಯನ್ನ ಅವನು ಒಂದು ಕಾರಾಗೃಹದಲ್ಲಿ ಇರಿಸ್ತಾನೆ. ಆಮೇಲೆ ಅವಳಿಗೆ ಹುಟ್ಟಿದ ಎಲ್ಲ ಮಕ್ಕಳನ್ನ ಅವನು ಕೊಲ್ತಾನೆ. ಎಲ್ಲ ಮಕ್ಕಳನ್ನ ಕೊಂದ ಮೇಲೆ ಅವನೇನ್ ಮಾಡ್ತಾನೆ, ಅವನಿಗೆ ಗೊತ್ತಾಗುತ್ತೆ ಅಷ್ಟಮ ಪುತ್ರ ಜನ್ಮ ಆಗಿದೆ, ಅವನು ಬೇರೆ ಕಡೆ ಇದ್ದಾನೆ ಅಂತ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಆ ಸಮಯದಲ್ಲಿ ಹುಟ್ಟಿದಂತಹ ಅವನ ಸಾಮ್ರಾಜ್ಯದಲ್ಲಿದ್ದಂತಹ ಎಲ್ಲ ಮಕ್ಕಳನ್ನು ಕೂಡ ಅವನು ಸಾಯಿಸ್ತಾನೆ. ಹೀಗೆ ಅವನು ಮಾಡುವಂತ ಒಂದು ಪಾಪ ಕೃತ್ಯಗಳು ಅವರನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗೆ ಹೀಗೆ ಆಸುರಿ ಗುಣದವರು ಅವ್ರು ಮಾಡುವಂತದ್ದು ಎಲ್ಲ ಒಂದು ಭೋಗಕ್ಕಾಗಿ, ಅಂದ್ರೆ ಅವರು ಚೆನ್ನಾಗಿರ್ಬೇಕು, ಅವರು ಭೋಗ ಜೀವನ ಮಾಡ್ಬೇಕು, ಅದಕ್ಕೋಸ್ಕರ ಅವರು ಬೇರೆಯೊಬ್ಬರಿಗೆ ನೋವನ್ನು ಕೊಡ್ತಾರೆ. ಆ ನೋವಿನ ಪ್ರತಿಫಲವಾಗಿ ಅವರು ನರಕ ಅಂದ್ರೆ ಅಧೋಲೋಕಗಳಿಗೆ ಹೋಗ್ತಾರೆ, ಅಲ್ಲಿ ಶಿಕ್ಷೆಗಳನ್ನ ಅನುಭವಿಸ್ತಾರೆ. ಅಹಂಕಾರ ಬಲಂ ದರ್ಪಂ ಕಾಮ ಕ್ರೋಧಂ ಚ ಸಂಶ್ರಿತಃ ಮಾಂ ಆತ್ಮಪರ ದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಃ. ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಅಂದ್ರೆ ಭಗವಂತ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಅವನನ್ನ ದ್ವೇಷಿಸುವವನಾಗಿರ್ಬಹುದು, ಅವನನ್ನ ಪ್ರೀತಿಸುವವನಾಗಿರ್ಬಹುದು, ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಸದಾ ಇರ್ತಾನೆ. ಈ ಆಸುರಿ ಗುಣದವರು ಅವರಲ್ಲಿ ಇರುವಂತಹ ಒಂದು ಗುಣಗಳೊಂದು ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂಕಾರ ಇರುತ್ತೆ, ಬಲ ಇರುತ್ತೆ, ದರ್ಪ, ಕಾಮ ಮತ್ತು ಕ್ರೋಧಗಳು, ಈ ಎಲ್ಲ ಅರಿಷಡ್ ವರ್ಗಗಳು ಅಸುರಿ ಗುಣದವರನ್ನ ದಿಗ್ಭ್ರಾಂತರಾಗ್ತಾರೆ. ಅಂದ್ರೆ ಅವರು ಆ ಗುಣಗಳಿಂದ ಅವರು ಅಜ್ಞಾನದಲ್ಲಿ ಅವರು ಮುಳುಗಿ ಹೋಗ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲರ ದೇಹದಲ್ಲೂ ಅಂದ್ರೆ ಅವರ ದೇಹದಲ್ಲೂ ಸರಿ ಅಥವಾ ಬೇರೊಬ್ಬರ ದೇಹದಲ್ಲೂ ಸರಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನ್ನೇ ದ್ವೇಷಿಸ್ತಾರೆ. ಯಾವ ಪರಮಾತ್ಮ ಅವರ ಹೃದಯದಲ್ಲೂ ಇದ್ದಾನೋ ಅವನನ್ನೇ
ದ್ವೇಷಿಸಿ ಅವ್ರು ಏನ್ ಮಾಡ್ತಾರೆ, ಧರ್ಮ ಧರ್ಮ ಅಂತಂದ್ರೆ ಭಗವಂತ ಏನು ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ, ಆ ಪರಮಾತ್ಮ ಹೇಳಿರುವಂತಹ ಒಂದು ನಿಯಮಗಳು ಏನಿದೆ ಅದನ್ನ ಅವರು ಹಳಿದು ಮಾತನಾಡ್ತಾರೆ. ಅಂದ್ರೆ ಅದಕ್ಕೆ ಒಂದು ಗೌರವಗಳನ್ನ ಕೊಡೋದಿಲ್ಲ. ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಷು ಏವ ಯೋನಿಷು. ಅಸೂಯ ಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಇಂತಹ ಅಸುರರು ಯಾರು ಕ್ರೂರಿಗಳಾಗಿರ್ತಾರೆ, ಅವರ ಒಂದು ಭೋಗ ಜೀವನಕ್ಕಾಗಿ ಇತರರಿಗೆ ನೋವನ್ನು ಕೊಡುವವರಾಗಿರ್ತಾರೆ, ಮತ್ತೆ ಬೇರೆ ಒಂದು ಆತ್ಮಗಳಿಗೆ ಅವರು ಹಿಂಸೆಯನ್ನ ಕೊಡುವಂತವರಾಗಿರ್ತಾರೆ, ಯಾವುದೇ ಒಂದು ನಿಯಂತ್ರಕ ತತ್ವಗಳನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರೋದಿಲ್ಲ. ಅಂತಹ ನರಾಧಮರು ಏನಿದ್ದಾರೆ ಅವರನ್ನ ಭಗವಂತ ಏನ್ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತವರನ್ನ ಭಗವಂತ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ ಅಂತ ಇದ್ದಾನೆ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅವರು ಸದಾ ಬಂಧನದಲ್ಲಿಯೇ ಇರ್ತಾರೆ, ಇಲ್ಲಿಂದ ಅವ್ರು ಬಿಡುಗಡೆ ಅನ್ನೋದೇ ಅವ್ರಿಗೆ ಇಲ್ಲ. ಅವ್ರು ಎಂತಹ ಒಂದು ಜೀವ ವರ್ಗಗಳಿಗೆ ತಳ್ತಾನೆ ಅಂದ್ರೆ ಅವನು ಅಧೋ ಲೋಕಗಳಿಗೆ ತಳ್ತಾನೆ. ಅಧೋ ಲೋಕಗಳಲ್ಲಿ ಅವರು ಆಸುರಿ ಜೀವನವನ್ನ ನಡೆಸ್ತಾರೆ, ಅಸುರರಾಗಿ ಹುಟ್ಟಿ ನರಕ ಲೋಕಗಳಲ್ಲಿ ಅಸುರರಾಗಿ ಹುಟ್ಟಿ ಅವರು ಅಂತಹ ಒಂದು ಬದುಕನ್ನ ಅವರು ಸದಾ ಬದುಕುವಂತೆ ಭಗವಂತ ಅವರನ್ನ ದೂಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಸುರಿಂ ಯೋನಿಂ ಆಪನ್ನ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಈ ರೀತಿ ಯಾರು ಭಗವಂತನನ್ನ ಅಳಿದು ಮಾತನಾಡ್ತಾರೆ, ಮತ್ತೆ ಅವನ ಒಂದು ಧರ್ಮವನ್ನ ಅಳಿದು ಮಾತನಾಡ್ತಾರೆ, ಮತ್ತೆ ಯಾರು ಅವರ ಭೋಗ ಜೀವನಕ್ಕೆ ಮಹತ್ವವನ್ನ ಕೊಡ್ತಾರೆ, ಅದಕ್ಕಾಗಿ ಅವರು ಎಂತಹ ಬೇಡದ ಕೆಲಸಗಳನ್ನ ಮಾಡೋದಕ್ಕೂ ಸಿದ್ಧರಿರ್ತಾರೆ, ಅಂತವರನ್ನ ಭಗವಂತ ಆಸುರಿ ವರ್ಗಗಳಲ್ಲಿ ಅಂದ್ರೆ ಅಧೋಲೋಕದಲ್ಲಿ ಒಂದು ಅಸುರರಾಗಿ ಬದುಕುವ ಹಾಗೆ ಅವನು ಮಾಡ್ತಾನೆ. ಅಂತವ್ರು ಯಾವತ್ತೂ ಭಗವಂತನ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಿದ್ದಾನೆ. ಅಂತವ್ರು ಯಾವತ್ತೂ ಕೂಡ ಭಗವಂತನಿಗೆ ಹತ್ರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಏನಾಗ್ತಾರೆ ಅಂದ್ರೆ ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಅಂದ್ರೆ ಅವರು ಒಂದು ಇನ್ನಷ್ಟು ಮತ್ತಷ್ಟು ನರಕದ ಒಂದು ನರಕದಲ್ಲಿ ಅವರು ಜೀವನವನ್ನ ನಡೆಸ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತಾತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಇಲ್ಲಿ ಹೇಳ್ತಾ ಇದ್ದಾನೆ ನರಕಕ್ಕೆ 3 ಬಾಗಿಲು. ನರಕಕ್ಕೆ 3 ಬಾಗಿಲು ಯಾವುದು ಅಂದ್ರೆ ಕಾಮ, ಕ್ರೋಧ ಮತ್ತೆ ಲೋಭ. ಈ ಒಂದೊಂದಕ್ಕೂ ಕೂಡ ನಾವು ಒಬ್ಬೊಬ್ಬರನ್ನ ಉದಾಹರಣೆಗೆ ತಗೋಬಹುದು. ಕಾಮ ಅಂತಂದ್ರೆ ರಾವಣ, ಅವನ ಹೆಂಡತಿ ಅವನಿಗೆ ಇರುವಾಗ್ಲೇ ಇನ್ನೊಬ್ಬರ ಹೆಂಡತಿಯ ಮೇಲೆ ಅವನ ಒಂದು ವ್ಯಾಮೋಹ. ಮತ್ತೆ ಕ್ರೋಧಕ್ಕೆ ನಾವು ಹಿರಣ್ಯಕಶಿಪುವಿನ ಕ್ರೋಧ ಎಂತದ್ದು ಅಂತಂದ್ರೆ ತನ್ನ ಮಗನನ್ನೇ ಕೊಲ್ಲೋದಕ್ಕೂ ಅವನು ಹಿಂದೆ ಮುಂದೆ ನೋಡೋದಿಲ್ಲ. ಮತ್ತೆ ಲೋಭಕ್ಕೆ ನಾವು ದುರ್ಯೋಧನನ ಉದಾಹರಣೆಯಾಗಿ ತಗೋಬಹುದು. ಅಂದ್ರೆ ಲೋಭ ಅಂತಂದ್ರೆ ಅವನಿಗೆ ಎಷ್ಟೆಲ್ಲ ಅವನು ರಾಜಕುಮಾರನಾಗಿ ಹುಟ್ಟಿದ್ದಾನೆ, ಮತ್ತೆ ಅವನು ಸಾಯುವವರೆಗೂ ಕೂಡ ಒಂದು ಭೋಗ ಜೀವನವನ್ನ ನಡೆಸ್ತಿದ್ದಾನೆ, ಆದ್ರೂ ಕೂಡ ಅವನಿಗೆ ಪಾಂಡವರ ಮೇಲೆ ಒಂದು ಲೋಭ. ಅಂದ್ರೆ ಪಾಂಡವರ ಹತ್ರ ಏನಿದೆಯೋ ಅದೆಲ್ಲ ಅವನದ್ದಾಗ್ಬೇಕು, ಪಾಂಡವರು ಯಾವಾಗ್ಲೂ ಕೂಡ ಅವರು ಕಷ್ಟಗಳನ್ನ ಅನುಭವಿಸ್ಬೇಕು, ಕೊನೆ ಪಕ್ಷ ಅವರೆಲ್ಲರೂ ಕೂಡ ಸಾಯ್ಬೇಕು ಅನ್ನೋದು ಅವನ ಇಚ್ಛೆ ಆಗಿರುತ್ತೆ. ಅಂತಹ ಒಂದು ಲೋಭ ಅವನಲ್ಲಿ ಇದ್ದ ಕಾರಣ ಅವನು ಅವನತಿಯನ್ನ ಹೊಂದುತ್ತಾನೆ. ಮತ್ತೆ ಕ್ರೋಧ, ಹಿರಣ್ಯಕಶಿಪು ಅವನಲ್ಲಿ ಎಷ್ಟು ಕ್ರೋಧ ಅನ್ನೋದಿದೆ ಅಂತಂದ್ರೆ ತನ್ನ ಒಂದು ಮಗನನ್ನ, ಒಂದು ಭಕ್ತನಾಗಿದ್ದಂತಹ, ಒಂದು ನಮ್ರನಾಗಿದ್ದಂತಹ, ಯಾರಿಗೂ ಕೆಡುಕನ ಬಯಸ್ತಾ ಇದ್ದಂತಹ ಒಂದು ಪುಟ್ಟ ಮಗು, ಅವನನ್ನ ಕೂಡ ಅವನು ಕೊಲ್ಲಬೇಕು ಅಂತ ಅವನು ಪ್ರಯತ್ನಗಳನ್ನ ಮಾಡ್ತಾನೆ. ಕೊನೆಗೆ ಅವನ ಕೋಪ ಅನ್ನುವಂಥದ್ದು ಅವನ ಅವನತಿಗೆ ಕಾರಣ ಆಗುತ್ತೆ. ಭಗವಂತ ನರಸಿಂಹನಾಗಿ ಬಂದು ಅವನನ್ನ ಕೊಲ್ತಾನೆ. ನಂತರ ಕಾಮ, ಈ ರಾವಣ ಅವನು ಮಹಾಜ್ಞಾನಿಯಾಗಿರ್ತಾನೆ, ಅವನು ಒಬ್ಬ ಬ್ರಾಹ್ಮಣನಾಗಿರ್ತಾನೆ, ಮತ್ತೆ ಅವನ ಎಲ್ಲ ದೇವತೆಗಳನ್ನು ಅವನ ಒಂದು ಆಸ್ಥಾನದ
ಮೆಟ್ಟಿಲುಗಳಲ್ಲಿ ಅವರನ್ನ ಬಂಧಿಸಿರ್ತಾನೆ. ಅಷ್ಟೊಂದು ಅವನು ಪರಾಕ್ರಮಿಯಾಗಿರ್ತಾನೆ. ಮತ್ತೆ ಅವನಲ್ಲಿ ಯಾವುದೇ ಒಂದು ಐಶ್ವರ್ಯದ ಕೊರತೆ ಅನ್ನೋದು ಇರೋದಿಲ್ಲ. ಎಲ್ಲವೂ ಇದ್ರೂ ಕೂಡ ಅವನ ಹತ್ರ ಹೆಂಡತಿ ಎಲ್ಲ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಇನ್ನೊಬ್ಬರ ಹೆಂಡತಿಯ ಮೇಲೆ ಅವನಿಗೆ ವ್ಯಾಮೋಹ, ಕಾಮದ ಕಣ್ಣಿ, ಆ ಕಾರಣದಿಂದ ಅವನು ಅವನತಿಯನ್ನ ಹೊಂತಾನೆ. ಹೀಗೆ ಹೇಳ್ತಾ ಇದ್ದಾರೆ ಭಗವಂತ. ಈ 3 ದ್ವಾರಗಳು ಒಬ್ಬ ವ್ಯಕ್ತಿಯನ್ನ ನರಕಕ್ಕೆ ಕೊಂಡೊಯ್ಯುತ್ತೆ ಅಂತ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತೆ. ಯಾರು ಕಾಮ, ಕ್ರೋಧ, ಲೋಭಗಳಲ್ಲಿ ಸಿಕ್ಕಾಕೊಳ್ತಾರೆ ಅವರ ಆತ್ಮದ ಅವನತಿಯಾಗುತ್ತೆ. ಯಾರಾದ್ರೂ ಬುದ್ಧಿವಂತರಿದ್ರೆ ಅವರು ಈ ತಪ್ಪನ ಯಾವತ್ತು ಮಾಡಬಾರ್ದು ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಏತೈರ್ವಿಮುಕ್ತ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತಿ ಆತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಯಾರು ಜ್ಞಾನಿ ಇರ್ತಾನೆ, ಯಾರು ದೈವಿ ಗುಣ ಸಂಪನ್ನನಾಗಿರ್ತಾನೆ, ಅವನಿಗೆ ಈ ನರಕದ ದ್ವಾರಗಳ ಬಗ್ಗೆ ತಿಳಿದಿದೆ. ಈ ಕಾಮ, ಕ್ರೋಧ ಮತ್ತೆ ಲೋಭ ಅನ್ನುವಂಥದ್ದು ನರಕದ ದ್ವಾರಗಳು ಅಂತ ಯಾರಿಗೆ ಗೊತ್ತಾಗಿದೆ, ಅಂತವರು ತಮ್ಮನ್ನು ತಾವು ಅಂತಹ ಒಂದು ಮಾರ್ಗಗಳಿಂದ ತಮ್ಮನ್ನ ತಾವು ಕಾಪಾಡ್ಕೋತಾರೆ, ತಪ್ಪಿಸ್ಕೊಳ್ತಾರೆ. ಮತ್ತೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನ ಮಾಡ್ತಾರೆ. ಅಂದ್ರೆ ತಮ್ಮ ಒಂದು ಆತ್ಮದ ಉನ್ನತಿಗೆ ಎಂತಹ ನಾವು ಕರ್ಮಗಳನ್ನ ಮಾಡ್ಬೇಕು, ಭಕ್ತಿ ಕಾರ್ಯಗಳನ್ನ ಮಾಡ್ಬೇಕು, ಅವುಗಳನ್ನ ಅವ್ರು ಮಾಡ್ತಾರೆ. ಹೀಗೆ ಕ್ರಮೇಣ ಅವರು ಪರಮಗತಿಯನ್ನು ಹೊಂದುತ್ತಾರೆ. ಆ ರೀತಿ ಮಾಡುವ ಮೂಲಕ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅನ್ನೋದನ್ನಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಶಾಸ್ತ್ರ ವಿದ್ಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಾಸಾ ಸಿದ್ಧಿಂ ಅವಾಪ್ನೋತಿ ನಾಸುಕಂ ನಾ ಪರಾಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆ ಆಗಲಿ, ಸುಖವಾಗಲಿ, ಪರಮಗತಿಯಾಗಲಿ ದೊರೆಯುವುದಿಲ್ಲ. ಅಂದ್ರೆ ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ನಡೆಯುವಂತದ್ದು ಅಂತಂದ್ರೆ ಭಗವಂತ ಈ ಶಾಸ್ತ್ರ ವಿಧಿಗಳನ್ನ ಸ್ವತಃ ಅವನೇ ನೀಡಿರುವಂತದ್ದು. ಯಾರು ಭಗವಂತನ ಆದೇಶಾನುಸಾರ ಜೀವನ ಕ್ರಮವನ್ನ ನಡೆಸ್ತಾರೆ ಅವರು ದೈವಿ ಗುಣ ಸಂಪನ್ನರು. ಆದ್ರೆ ಯಾರು ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಅವರು ಆಸುರಿ ಗುಣ ಸಂಪನ್ನರಾಗಿರ್ತಾರೆ. ಯಾರು ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗುವಂತವ್ರು ಆಸುರಿ ಗುಣದವರು, ಅವ್ರೇನ್ ಮಾಡ್ತಾರೆ, ಅವರ ಅನಿಸಿಕೆಗೆ ತಕ್ಕಂತೆ ಅವರದೇ ಆದಂತಹ ಒಂದು ವಿಧಿಗಳನ್ನ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಭೋಗ ಜೀವನ ನಡೆಸೋದಕ್ಕೆ ಪೂರಕವಾಗಿರುತ್ತೆ, ಅದೇ ಅವರ ಧರ್ಮ ಆಗಿರುತ್ತೆ. ಹಾಗೆ ಅಂದ್ರೆ ಭೋಗ ಮಾಡ್ಬೇಕು ಅನ್ನೋಂಥದ್ದು ಒಂದೇ ಅವರ ಜೀವನದ ಮೂಲ ಉದ್ದೇಶ ಆಗಿರುತ್ತೆ. ಅಂತವರು ಪರಿಪೂರ್ಣತೆ ಜೀವನದಲ್ಲಿ ಮನುಷ್ಯ ಜನ್ಮದಲ್ಲಿ ಸಿಗುವಂತಹ ಪರಿಪೂರ್ಣತೆ ಅನ್ನೋದೇನಿದೆ ಅದನ್ನಾಗ್ಲಿ, ನಿಜವಾದ ಸುಖವನ್ನಾಗ್ಲಿ, ಮತ್ತೆ ಪರಮಗತಿ ಅಂದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗೋದಾಗ್ಲಿ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ನಿಜವಾದ ಸುಖ ಅನ್ನೋದು ಅವರು ಯಾವತ್ತೂ ಕಾಣೋದಿಲ್ಲ. ಅವರು ಒಂದು ಮಾಯೆ ಹಿಂದೆನೆ ಓಡ್ತಾ ಇರ್ತಾರೆ. ನಾನು ಸುಖಿ ನಾನು ಭೋಗ ಮಾಡ್ತಾ ಇದ್ದೀನಿ, ನಾನು ಇರ್ತೀನಿ ಅಂತ ಅನ್ಕೋತಾರೆ ಹೊರತು ಅವ್ರಿಗೆ ನಿಜವಾದ ಸುಖ ಅನ್ನೋದು ಅದು ಯಾವತ್ತೂ ಸಿಗೋದಿಲ್ಲ. ಪರಿಪೂರ್ಣತೆ, ಅವರ ಜೀವನದ ಒಂದು ಪರಿಪೂರ್ಣತೆ ಅವರಿಗೆ ಆಗೋದಿಲ್ಲ. ಮತ್ತೆ ಅವರು ಆ ಬದುಕಿನ ಒಂದು ಪರಮ ಉದ್ದೇಶ ಏನಿದೆ, ಭಗವಂತನ ಒಂದು ಧಾಮಕ್ಕೆ ಹಿಂದಿರ್ಬೇಕು ಅನ್ನೋದು, ಅದನ್ನು ಕೂಡ ಅವರು ಅವರಿಗೆ ಅದು ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ತಸ್ಮಾತ್ ಶಾಸ್ತ್ರ ಪ್ರಮಾಣಂ ತೇ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹರ್ಹಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಸಾಧು, ಶಾಸ್ತ್ರ ಮತ್ತೆ ಗುರು ತೀನೋಕಿ ಏಕಿ ವಾಕ್ಯ ಅಂತ ಹೇಳ್ತಾರೆ. ಈ 3 ಕೂಡ ಯಾವ್ದನ್ನ ಹೇಳುತ್ತೋ ಅದೇ ನಿಜವಾದ ಧರ್ಮ, ಅದೇ ನಮ್ಮ ನಿಜವಾದ ಕರ್ತವ್ಯ. ಅದನ್ನ ನಾವು ಸದಾ ಮಾಡ್ಬೇಕು. ಅದನ್ನ ನಾವು ಹೇಗೆ ತಿಳ್ಕೊಳ್ಳುವಂತದ್ದು ಅಂದ್ರೆ ಇಲ್ಲಿ ಸ್ವತಃ ಕೃಷ್ಣ ಅವನು ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾನೆ. ತನ್ನದೇ ಒಂದು ಉದಾಹರಣೆಯನ್ನು ಕೊಡ್ತಾ ಅವನು ವೇದಗಳ ಒಂದು ಕರ್ತೃ ಆಗಿದ್ದಾನೆ. ವೇದಗಳು ಜ್ಞಾನ ಅನ್ನುವಂಥದ್ದು ಅದು ಭಗವಂತನನ್ನ ತಿಳ್ಕೊಳ್ಳೋದೇ ಆಗಿದೆ. ಅವನು ಅಷ್ಟು ಜ್ಞಾನಪೂರ್ಣನಾಗಿದ್ರು ಕೂಡ ಅವನು ಸಾಂದೀಪನಿ ಮುನಿಗಳ ಗುರುಕುಲದಲ್ಲಿ ಹೋಗಿ ಅಲ್ಲಿ ಅವರ ಒಂದು
ಗುರುಗಳ ಆಶ್ರಯವನ್ನ ಪಡೆದು ಜ್ಞಾನವನ್ನ ತಿಳ್ಕೊಳ್ಳುವುದನ್ನ ಅವನು ಅಭ್ಯಾಸ ಮಾಡಿ ನಮಗೂ ಕೂಡ ಅದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಹೀಗೆ ನಾವು ಕೂಡ ಗುರುಗಳ ಆಶ್ರಯ ಪಡೆದು ಅವರಿಂದ ನಮ್ಮ ಜೀವನದ ನಿಜವಾದ ಒಂದು ಕರ್ತವ್ಯ ಏನು ಅನ್ನೋದನ್ನ ತಿಳ್ಕೊಬೇಕು. ಮತ್ತೆ ನಾವು ಯಾವ ರೀತಿ ಜೀವನವನ್ನ ಮಾಡ್ಬೇಕು, ಅದರಿಂದ ನಮ್ಮ ಬದುಕಿನ ಉದ್ದೇಶ ಏನು, ಇವೆಲ್ಲವನ್ನು ನಾವು ತಿಳ್ಕೋಬೇಕು, ಆ ಜ್ಞಾನವನ್ನ ಪಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೆ ಇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಗುರುಗಳ ಮೂಲಕ ನಮ್ರರಾಗಿ ಅವರನ್ನ ಪ್ರಶ್ನೆ ಮಾಡಬೇಕು. ಮೊದಲಿಗೆ ಅವರ ಸೇವೆಯನ್ನ ಮಾಡಬೇಕು. ನಂತರ ನಮ್ರತೆಯಿಂದ ಅವರಿಂದ ಜ್ಞಾನವನ್ನ ಕೇಳಿ ತಿಳ್ಕೊಳ್ಬೇಕು. ಯಾಕಂದ್ರೆ ಅವ್ರಿಗೆ ಈಗಾಗ್ಲೇ ಅದರ ಸಾಕ್ಷಾತ್ಕಾರ ಆಗಿರುತ್ತೆ. ಅವರು ನಮಗೂ ಕೂಡ ಆ ಸಾಕ್ಷಾತ್ಕಾರ ಆಗುವ ಹಾಗೆ ಜ್ಞಾನವನ್ನ ಅವರು ನೀಡ್ತಾರೆ. ನಂತರ ಅವರು ಏನನ್ನ ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನ ಕ್ರಮವನ್ನ ಮಾಡ್ಕೋಬೇಕು. ಅಂತಹ ಒಂದು ಕೆಲಸಗಳನ್ನ ಮಾಡ್ಬೇಕು, ಭಕ್ತಿ ಕಾರ್ಯಗಳನ್ನ ಮಾಡ್ಬೇಕು. ಆಗ ಮಾತ್ರ ನಾವು ಭಗವಂತನ ಧಾಮಕ್ಕೆ, ಅಂದ್ರೆ ನಮ್ಮ ನಿಜ ಧಾಮ, ಭಗವಂತನ ಧಾಮನೇ ನಮ್ಮ ನಿಜವಾದ ಧಾಮ. ಅಂದ್ರೆ ಅದು ಅಲ್ಲಿದೆ ನಮ್ಮನೆ ಅಂತ ಹೇಳ್ತೀವಿ. ಅಲ್ಲಿ ನಮ್ಮನೆ ನಿಜವಾಗ್ಲೂ ಅಲ್ಲಿದೆ, ನಾವು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕೀ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಇಲ್ಲಿ ನಾವು ನೋಡ್ತೀವಿ, ಮೊದಲಿಗೆ ಆಸುರಿ ಗುಣ ಮತ್ತೆ ದೈವಿ ಗುಣ ಅನ್ನುವಂಥದ್ದು ಈ ಸತ್ಯಯುಗ ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ, ಅಧೋಲೋಕಗಳು ಮತ್ತೆ ಊರ್ಧ್ವ ಲೋಕಗಳು ಅಂತ ಇವೆ. ಊರ್ಧ್ವ ಲೋಕದಲ್ಲಿ ಎಲ್ಲರೂ ಕೂಡ ದೈವಿ ಗುಣ ಸಂಪನ್ನರು, ದೇವತೆಗಳು ಇರ್ತಾರೆ. ಮತ್ತೆ ಯಾರೆಲ್ಲ ಆಸುರಿ ಗುಣ ಸಂಪನ್ನರು ಇರ್ತಾರೆ ಅವರೆಲ್ಲರೂ ಕೂಡ ಅಧೋಲೋಕಗಳಲ್ಲಿ, ನರಕ ಲೋಕಗಳಲ್ಲಿ ಇರ್ತಾ ಇದ್ರು. ಮತ್ತೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ತ್ರೇತಾಯುಗ ಬಂದಾಗ ಆಸುರಿ ಗುಣ ಮತ್ತೆ ದೈವಿ ಗುಣ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ಶ್ರೀಲಂಕಾ ಲಂಕೆಯಲ್ಲಿ ಅವನು ರಾವಣ ಇದ್ದ, ಇಲ್ಲಿ ಭಾರತದಲ್ಲಿ ಅಯೋಧ್ಯೆಯಲ್ಲಿ ರಾಮ ಇದ್ದ. ಅಂದ್ರೆ ಒಂದು ದೇಶದ ಒಂದು ವ್ಯತ್ಯಾಸ ಇತ್ತು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆ ರೀತಿ ಒಂದು ಅಂತರದಲ್ಲಿ ಈ ಆಸುರಿ ಗುಣ ಮತ್ತೆ ದೈವಿ ಗುಣವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಯ್ತು. ನಂತರ ದ್ವಾಪರ ಯುಗ ಬಂದಾಗ ಒಂದೇ ಕುಟುಂಬದಲ್ಲಿ ದಾಯಾದಿಗಳು ಅಂದ್ರೆ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅನ್ನೋ ಹಾಗೆ ಆಸುರಿ ಗುಣ ಮತ್ತೆ ದೈವಿ ಗುಣಗಳನ್ನ ನಾವು ಕಾಣ್ತೀವಿ. ಆದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಈಗ ಇದು ಕಲಿಯುಗ ಆದ ಕಾರಣ ನಾವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಗುಣಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ವ್ಯಕ್ತಿಯಲ್ಲಿ ಎಲ್ಲಾ ಗುಣಗಳನ್ನು ನೋಡಕ್ ಆಗುತ್ತೆ ಅಂತ. ಅಂದ್ರೆ ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಮಗೂ ಅದು ಹೌದು ಅನ್ಸುತ್ತೆ. ಅಂದ್ರೆ ನಾವು ನಮ್ಮಲ್ಲೂ ಕೂಡ ಇವಾಗ ಯಾವ್ದೆಲ್ಲ ಆಸುರಿ ಗುಣಗಳು ಅಂತ ನಾವು ಹೇಳಿದ್ವಿ, ಅದೆಲ್ಲ ನಿಜವಾಗ್ಲೂ ನಮ್ಮಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆದ್ರೂ ಇದೇನೋ ಅಂತ ಅನ್ಸುತ್ತೆ. ಇದೇ ಏನೋ ಅಲ್ಲ, ಇದೆ. ಮತ್ತೆ ಹಾಗಂತ ನಾವ್ ಯಾರು ಒಪ್ಕೊಳ್ಳೋದಿಲ್ಲ, ಹೌದು ನಾವು ಅಸುರರು ಅಂತ ಯಾರು ಕೂಡ, ನಾನು ಪೂರ್ಣ ಪ್ರಮಾಣದಲ್ಲಿ ನನ್ನಲ್ಲಿ ಅಸುರ ಗುಣ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ದೈವಿ ಗುಣಗಳು ಕೂಡ ಇದೆ. ಅಂದ್ರೆ ಈಗ ನಮ್ಮಲ್ಲಿ ಆಸುರಿ ಗುಣ ದೈವಿ ಗುಣ ಅನ್ನುವಂಥದ್ದು ದೂರ ದೂರ ಇಲ್ಲ, ಒಬ್ಬ ವ್ಯಕ್ತಿಯಲ್ಲೇ ಆ ಗುಣಗಳು ಕಾಣ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನಲ್ಲಿ ಪ್ರಭುಪಾದರು ಕೂಡ ಹೇಳ್ತಾರೆ. ಹರೇ ಕೃಷ್ಣ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಈ ಆಸುರಿ ಗುಣ ಅನ್ನುವಂಥದ್ದು ಬರ್ತಿರುವಂತದ್ದು ಅಜ್ಞಾನ ಅನ್ನೋದನ್ನ ತೊಲಗಿಸ್ಬೇಕು. ನಾವು ಕೃಷ್ಣ ತೋರಿಸಿಕೊಟ್ಟ ಹಾಗೆ ಗುರುಗಳ ಆಶ್ರಯ ಪಡೆದು ಯಾವುದು ಜ್ಞಾನ ಯಾವುದು ಅಜ್ಞಾನ ಅನ್ನೋದನ್ನ ಮೊದಲಿಗೆ ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು. ಯಾವಾಗ ನಾವು ಅದನ್ನ ತಿಳ್ಕೊಂತೀವಿ ಆಗ ನಮ್ಗೆ ಗೊತ್ತಾಗುತ್ತೆ ನಾವು ಏನ್ ತಪ್ಪು ಮಾಡ್ತಾ ಇದೀವಿ, ಅದರಿಂದ ಏನಾಗ್ತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಏನಾದ್ರೂ ಅನುಭವಗಳಿದ್ದಲ್ಲಿ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಕೆಲವು ಸಲ ಭಕ್ತನು ಕೂಡ ಆ ಆ, ಕ್ರೋಧ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾರಲ್ಲ ಮಾತಾಜಿ, ಅಂದ್ರೆ ಕ್ರೋಧ ವ್ಯಕ್ತಪಡಿಸ್ಬೇಕಾದಂತ ಸಂದರ್ಭ ಬರುತ್ತೆ, ಅದು ಆಸುರಿ ಸ್ವಭಾವ ಅಂತ ಅನ್ಸ್ಕೊಳುತ್ತಾ ಮಾತಾಜಿ ಇದು? ಅಥವಾ ಆತರ ಎಲ್ಲ ಆದ್ಮೇಲೆ ಮತ್ತೆ ಅದರಿಂದ ಹೊರಗಡೆ ಬರೋದು ಹೇಗೆ ಮಾತಾಜಿ? ಅಂದ್ರೆ ಯಾವ ರೀತಿ ಹೇಳ್ತಾರಂದ್ರೆ ಮಾತಾಜಿ, ಕ್ರೋಧ ಅನ್ನುವಂಥದ್ದು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ರೆ ಕ್ರೋಧ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಆದ್ರೆ ಸ್ವಾರ್ಥಕ್ಕಾಗಿ ಮಾಡ್ದಿರ ನಾವು ಏನನ್ನೇ ಮಾಡ್ಲಿ, ಈಗ ನಾವು ಒಂದು ಆಹಾರವನ್ನ ತಯಾರು ಮಾಡಿ ಅದನ್ನ ನಾವು ನಮಗೋಸ್ಕರ ಮಾಡ್ಕೊಂಡು ತಿಂದ್ರೆ ಅದು ಕೂಡ ಪಾಪ ಆಗುತ್ತೆ, ನಾವು ಕಳ್ಳರ್ ಅನಿಸ್ಕೋತೀವಿ. ಆದ್ರೆ ಅದನ್ನ ಭಗವಂತನ ನೈವೇದ್ಯ ಮಾಡಿ ತಿಂದಾಗ ಅದು ಪ್ರಸಾದ ಆಗುತ್ತೆ, ಅದು ನಮ್ಮ ಪಾಪಗಳನ್ನ ಕಳಿಯುವಂತ ಕೆಲಸವನ್ನು ಮಾಡುತ್ತೆ. ಅದೇ ರೀತಿ ಇಲ್ಲಿ ಕ್ರೋಧ ಅನ್ನುವಂಥದ್ದು ನನ್ನ ಒಂದು ಸ್ವಾರ್ಥಕ್ಕಾಗಿ ನಾನು ಇನ್ನೊಬ್ಬರ ಮೇಲೆ ಕ್ರೋಧವನ್ನ ತೋರಿಸ್ತೀನಿ ಅಂದ್ರೆ ಇಲ್ಲಿ ಹಿರಣ್ಯಕಶಿಪುವಿಗೆ ಅವನ ಮೇಲೆ ಒಂದು ಅಭಿಮಾನ, ಅವನ ಒಂದು ಸ್ವಾರ್ಥಕ್ಕೋಸ್ಕರ ಅವನು ವಿಷ್ಣುವಿನ ವೈರಿ ಅವನು, ಆದ ಕಾರಣ ಅವನು ಆ ಕ್ರೋಧವನ್ನ ತೋರಿಸ್ತಾನೆ. ಆದ್ರೆ ಇಲ್ಲಿ ಭಕ್ತರಾದವರು ಯಾವ ರೀತಿ ಕ್ರೋಧ ತೋರಿಸ್ತಾರೆ ಅಂತಂದ್ರೆ, ಅವರಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವರು ನಮ್ರತೆಯಿಂದ ಅದನ್ನ ಸ್ವೀಕಾರ ಮಾಡ್ತಾರೆ. ಯಾರು ಅವ್ರನ್ನ ಏನೇ ಹೇಳಿದ್ರು ಕೂಡ ಅವ್ರು ಯಾವ ರೀತಿನೂ ಕೋಪ ಪಟ್ಕೊಳ್ಳೋದಿಲ್ಲ. ಆದ್ರೆ ಅವರ ಗುರುಗಳನ್ನು ಅಥವಾ ಅವರ ಒಂದು ಭಗವಂತ ಕೃಷ್ಣನನ್ನು ಅವರ ಎದುರುಗಡೆ ಹಳಿದು ಮಾತನಾಡಿದ್ರೆ ಅವ್ರು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ಅದು ಸರಿಯಾದ ಕೋಪ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಹಂಕಾರ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಎರಡು ಅರ್ಥ ಬರುತ್ತೆ. ಒಂದು ನಿಜವಾದ ಅಹಂಕಾರ, ಇನ್ನೊಂದು ಮಿಥ್ಯಾಹಂಕಾರ ಅಂತ ಹೇಳ್ತಾರೆ. ಮಿಥ್ಯಾಹಂಕಾರ ಅಂತಂದ್ರೆ ಯಾವುದು ಅಂತಂದ್ರೆ, ನಾನು ಒಂದು ನೀನ್ ಯಾರು ಅಂತ ಕೇಳಿದ್ರೆ ನಾನು ಗೀತಾ ಅಂತ ಹೇಳ್ತೀನಿ. ಮತ್ತೆ ನೀನ್ ಯಾರು ಅಂತಂದ್ರೆ ನಾನು ಇಂಥವ್ರ ಮಗಳು ಅಂತ ಹೇಳ್ತೀನಿ, ನಾನು ಇಂಥವ್ರ ಹೆಂಡತಿ ಅಂತ ಹೇಳ್ತೀನಿ, ಅಥವಾ ನಾನು ಈ ಒಂದು ಊರಿಗೆ ಸೇರಿದವಳು ಅಂತ ಹೇಳ್ತೀನಿ. ಇದೆಲ್ಲವೂ ಕೂಡ ಮಿಥ್ಯಾಹಂಕಾರ ಆಗುತ್ತೆ. ಆದ್ರೆ ನಿಜವಾದ ಅಹಂಕಾರ ಏನು ಅಂತಂದ್ರೆ, ನಾನು ಭಗವಂತನ ಸೇವೆ ಮಾಡೋದಕ್ಕೆ ಇರುವಂತಹ ಒಂದು ಜೀವ, ನಾನು ಭಗವಂತನ ಜೀವಾತ್ಮ, ವಿಭಿನ್ನ ಅಂಶ, ನಾನು ಭಗವಂತನ ದಾಸ ಅನ್ನುವಂಥದ್ದು ಅದು ನಿಜವಾದ ಅಹಂಕಾರ. ಅಂದ್ರೆ ನಾನು ಅದನ್ನ ಹೇಳ್ಕೋಬಹುದು, ನಾನು ಭಗವಂತನ ಸೇವಕ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಅದು ಒಂದು ಸರಿಯಾದ ಒಂದು ಅಹಂಕಾರ. ಹಾಗೆ ಪ್ರತಿಯೊಂದು ಕೂಡ ಅದಕ್ಕೆ ಒಂದು ಸರಿಯಾದ ಅರ್ಥ ಇರುತ್ತೆ. ಸ್ವಾರ್ಥ ಅಂತಂದ್ರೆ ಭೌತಿಕವಾಗಿ ಹೋಗಿ ಕೇಳಿದ್ರೆ ಯಾರಾದ್ರೂ ಏನ್ ಹೇಳ್ತಾರೆ ಅಂದ್ರೆ, ಸ್ವಾರ್ಥಿ ನೀನು ಅಂತಂದ್ರೆ ಅವನೊಬ್ಬ ಕೆಟ್ಟ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಅರ್ಥ ಏನು ಅಂತಂದ್ರೆ, ನನ್ನ ಒಂದು ಹಿತವನ್ನ ಬಯಸೋದು ಅನ್ನೋದು ಏನಂದ್ರೆ, ನಾನು ಭಗವಂತನ ಧಾಮಕ್ಕೆ ಹೋಗ್ಬೇಕು, ನಾನು ಭಗವಂತನ ಭಕ್ತಿ ಮಾಡ್ಬೇಕು, ಅದಕ್ಕಾಗಿ ನಾನು ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು, ಇದು ನಿಜವಾದ ಸ್ವಾರ್ಥ. ಆ ರೀತಿ ನೋಡಿದಾಗ ಸ್ವಾರ್ಥ ಅನ್ನುವಂಥದ್ದು ಅದು ಒಳ್ಳೆಯ ಒಂದು ಅರ್ಥವನ್ನೇ ಕೊಡುತ್ತೆ. ಆದ್ರೆ ನಾವು ಭೌತಿಕ ವಿಚಾರಗಳಿಂದ ಅದನ್ನ ನೋಡಿದಾಗ, ನಾನು ಭೋಗ ಜೀವನ ಮಾಡ್ಬೇಕು, ನಾನು ಅದಕ್ಕಾಗಿ ಹಣ ಗಳಿಸ್ಬೇಕು, ಅದಕ್ಕೆ ನಾನು ಅದನ್ನ ತಪ್ಪು ದಾರಿಯಲ್ಲಿ ಗಳಿಸಿದ್ರು ಪರವಾಗಿಲ್ಲ, ಅದರಿಂದ ಇನ್ನೊಬ್ಬರಿಗೆ ನೋವಾದ್ರೂ ಪರವಾಗಿಲ್ಲ ಅನ್ನುವಂತಹ ಒಂದು ಸ್ವಾರ್ಥ ಅದು ತಪ್ಪಾದ ಸ್ವಾರ್ಥ ಆಗುತ್ತೆ. ಅದೇ ಸ್ವಾರ್ಥ ಅಂತಂದ್ರೆ ನನ್ನ ಒಂದು ಹಿತ, ಅದನ್ನ ಬಯಸಿ ನಾನು ಆಧ್ಯಾತ್ಮಿಕ ಉನ್ನತಿಯನ್ನ ಪಡೆಯೋದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ತೊಡಗ್ತೀನಿ. ಆ ರೀತಿ ಯೋಚನೆ ಮಾಡುವಂತವ್ರು ಯಾರು, ಇವರು ಪ್ರಭುಪಾದರಂತವ್ರು, ಅವ್ರೇನ್ ಮಾಡ್ತಾರೆ, ಅವರ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾರೆ. ಅಂದ್ರೆ ಅವರು ಒಂದು ಈ ಸನ್ಯಾಸಿ ಅಂತಂದ್ರೆ ಏನು ಅಂತಂದ್ರೆ, ಅವನು ಜಗತ್ ಸಂಸಾರಿ ಅಂತ ಹೇಳ್ತಾರೆ. ಅಂದ್ರೆ ಸನ್ಯಾಸಿ ಅನ್ನೋನ್ಗೆ ಒಂದು ಚಿಕ್ಕದಾಗಿ ಒಂದು ಕುಟುಂಬ ಅನ್ನೋದಿರೋದಿಲ್ಲ, ಅವನು ಇಡೀ ಜಗತ್ತನ್ನೇ ಅವನ ಕುಟುಂಬವನ್ನಾಗಿಸ್ಕೊಳ್ತಾನೆ, ಅವರೆಲ್ಲರ ಹಿತವನ್ನ ಅವನು ಬಯಸ್ತಾನೆ. ಅವನ ಮನೆಯಲ್ಲಿ ಇರೋರು ಹಿತವನ್ನ ಮಾತ್ರ ಅಲ್ಲ, ಅವನು ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯ ಹಿತವನ್ನು ಬಯಸ್ತಾನೆ. ಹೀಗೆ ಅವನ ಒಂದು ಸ್ವಾರ್ಥ ಅನ್ನುವಂಥದ್ದು ಅದು ದೊಡ್ಡದಾಗುತ್ತೆ ಹೊರತು ಚಿಕ್ಕದಾಗೋದಿಲ್ಲ ಅಂತ. ಹಾಗೆ ಸ್ವಾರ್ಥ ಅನ್ನುವಂಥದ್ದು, ಕೋಪ ಅನ್ನುವಂಥದ್ದು, ಮತ್ತೆ ಅಹಂಕಾರ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಯಾವ ರೀತಿ ನಾವು ಅದನ್ನ ಬಳಸ್ತಿದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅದನ್ನ ನಾವು ಭಗವಂತನಿಗಾಗಿ ಮತ್ತೆ ಜಗತ್ತಿನ ಹಿತಕ್ಕಾಗಿ ಯಾವಾಗ ಅದನ್ನ ಬಳಸ್ತೀವಿ, ಅದೆಲ್ಲವೂ ಕೂಡ ಒಳ್ಳೆಯದೇ ಒಂದು ಪರಿಣಾಮವನ್ನ ಬೀರುತ್ತೆ. ಆದ್ರೆ ಅದನ್ನ ನಮಗೋಸ್ಕರ, ನಮ್ಮ ಭೋಗ ಜೀವನಕ್ಕೋಸ್ಕರ ನಾವೊಂದು ಅಜ್ಞಾನದಲ್ಲಿ ಅದನ್ನ ಬಳಸ್ತಾ ಇದೀವಿ ಅಂತಂದಾಗ ಅದು ನಮಗೂ ಅದು ಕೆಡುಕನ ಮಾಡುತ್ತೆ, ಮತ್ತೆ ಇತರರಿಗೂ ಅದರಿಂದ ನೋವನ್ನ ಅದು ಕೊಡುತ್ತೆ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ.
ನಿಜ ಹೇಳ್ಬೇಕು ಅಂದ್ರೆ ನಾವು ಅದು ಕ್ಲಾಸ್ ಸ್ಲೈಡ್ಸ್ ನೋಡ್ಕೊಂಡು ಹೇಳುವಾಗ ಸುಮಾರು ವಿಷಯಗಳು ಬಿಟ್ಟೋಗುತ್ತೆ ಅಂತ ಅನಿಸ್ತಾ ಇರುತ್ತೆ. ನೀವು ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಯಾವ್ದೋ ಒಂದು ವಿಷಯ ನಾನು ಹೇಳಲೇ ಇಲ್ವೇನೋ ಅಂತಂದ ಅದು ನೆನಪಾಗುತ್ತೆ. ಮತ್ತದು ಆ ನನ್ಗೆ ಗೊತ್ತಿಲ್ಲದೆ ಅದು ಹೇಳ್ದೇ ಇರುವಂತ ವಿಷಯಗಳು ಮತ್ತೆ ಮತ್ತೆ ನಮ್ಗೆ ತಿಳಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತೆ ನನ್ಗೂ ಅದು ನೆನಪಾಗುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳಿದ್ರೆ ಅದು ಇಂಟ್ರಾಕ್ಟಿವ್ ಆಗಿರುತ್ತೆ. ಮತ್ತೆ ವಿಷಯಗಳು ಜಾಸ್ತಿ ನಮ್ಗೆ ಸಿಗ್ತಾ ಹೋಗುತ್ತೆ. ನಿಜ ಮಾತಾಜಿ, ಹರೇ ಕೃಷ್ಣ. ನಿನ್ನೆ ನೀವು ಪ್ರಾರ್ಥನೆ ಮತ್ತೆ ವಿಶ್ವರೂಪದ್ದು ತುಂಬಾ ಚೆನ್ನಾಗಿ ಉತ್ತರಿಸಿದ್ರಿ ಮಾತಾಜಿ. ತುಂಬಾ ವಿಷಯ ಗೊತ್ತಾಯ್ತು ನಿನ್ನೆ. ಅದು ನಾವು ಹೇಳ್ತಾ ಇರ್ತೀವಿ ಮಾತಾಜಿ, ಸ್ಲೈಡ್ ನೋಡಿ ಹೇಳ್ತಾ ಇರ್ತೀವಿ. ಕೆಲವೊಂದು ವಿಷಯಗಳು ನಾವೇ ಭಗವಂತ ಅವನ ಜ್ಞಾನ ಸ್ಮರಣೆ ಮತ್ತೆ ಮರೆವು ಕೊಡ್ತಾನೆ ಅಂದಂಗೆ ನಾವು ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಯಾರಾದ್ರೂ ನೀವು ಕೇಳಿದಾಗ ನನಗೆ ಹೌದು ನಾನು ಇದು ಹೇಳಿರ್ಲಿಲ್ವೇನೋ, ಆಮೇಲೆ ಇದು ಹೇಳ್ಬೇಕಿತ್ತಲ್ವಾ ಅಂತ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಯಾರಿಗೂ ಇದು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಇವತ್ತಿನ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.